ಹರೇ ಕೃಷ್ಣ. ಭಗವದ್ಗೀತೆಯನ್ನು ತಿಳಿಯುವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ. ಇದನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಸೊ ಇವತ್ತಿನ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ, ಭೌತಿಕ ಪ್ರಕೃತಿಯ ತ್ರಿಗುಣಗಳು. ಇದನ್ನು ಪ್ರಾರಂಭ ಮಾಡುವ ಮೊದಲು 13ನೇ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ನೋಡೋಣ. 13ನೇ ಅಧ್ಯಾಯದಲ್ಲಿ ಅರ್ಜುನನ 6 ಪ್ರಶ್ನೆಗಳು: ಪ್ರಕೃತಿ, ಪುರುಷ, ಕ್ಷೇತ್ರಜ್ಞ, ಜ್ಞಾನಂ, ಜ್ಞೇಯ. ಪ್ರಕೃತಿ ಅಂದರೆ ನಮ್ಮ ಸುತ್ತಮುತ್ತಲಿನ ನೇಚರ್, ಪ್ರಕೃತಿಯನ್ನು. ಪುರುಷ ಅಂತ ಹೇಳಿದ್ರೆ ಕೃಷ್ಣ, ಪ್ರಕೃತಿಯ ಎಂಜಾಯರ್ ಕೃಷ್ಣ. ಕ್ಷೇತ್ರ ಅಂದ್ರೆ ಈ ಶರೀರ. ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಆತ್ಮ ಪರಮಾತ್ಮ. ಜ್ಞಾನಂ ಅಂತ ಹೇಳಿದ್ರೆ ಕ್ಷೇತ್ರಜ್ಞನನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಜ್ಞೇಯಂ ಅಂತ ಹೇಳಿದ್ರೆ ಜ್ಞಾನದ ಗುರಿ. ಭಗವಂತನು ಉತ್ತರಿಸ್ತಾನೆ. ಜ್ಞಾನದ 8ರಿಂದ ಜ್ಞಾನಂ ಅಂದ್ರೆ 8ರಿಂದ 12ನೇ ಶ್ಲೋಕದವರೆಗೆ ಬಹಳ ಮುಖ್ಯವಾಗಿರ್ತದೆ. ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಶಾಂತಿರಾರ್ಜವಂ. 5 ಇರಬೇಕು. 5 ಇದ್ರೆ ಗುರುಗಳು ಸಿಗ್ತಾರೆ. ಅಮಾನಿತ್ವಂ ಅಂತ ಹೇಳಿದ್ರೆ ಅಹಿಂಸಾ, ಅದಂಬಿತ್ವಂ ಅಂತ ಹೇಳಿದ್ರೆ ನಮ್ರತೆ. ಅಮಾನಿತ್ವಂ ಅಂದ್ರೆ ನಮ್ರತೆ, ಅದಂಬಿತ್ವಂ ಅಂತ ಹೇಳಿದ್ರೆ ಜಂಬ ಇಲ್ಲದಿರುವುದು, ಅಹಿಂಸಾ, ಶಾಂತಿ, ಆರ್ಜವಂ ಸರಳತೆ. ಇದು 5 ಇದ್ರೆ ನಮಗೆ ಆಚಾರ್ಯರು ಸಿಗ್ತಾರೆ. ಅಧಿಕೃತ ಆಚಾರ್ಯರ ಬಳಿಗೆ ನಾವು ಹೋಗ್ಲಿಕ್ಕಾಗ್ತದೆ. ಗುರು ಸಿಕ್ಕಿದ ಮೇಲೆ ಉಳಿದ ಎಲ್ಲ ಗುಣಗಳು ನಮ್ಮಲ್ಲಿ ಬರ್ತವೆ. ಶೌಚಂ, ಸ್ಥೈರ್ಯಂ, ನಂತರ ಆತ್ಮನಿಗ್ರಹ, ಸೆಲ್ಫ್ ಕಂಟ್ರೋಲ್ ಮಾಡುವಂಥದ್ದು. ಭಕ್ತಿಗೆ ಯಾವುದೆಲ್ಲ ಅಡ್ಡ ಬರುತ್ತೆ ಅದನ್ನು ರಿಜೆಕ್ಟ್ ಮಾಡುವಂಥದ್ದು, ಯಾವುದೆಲ್ಲ ಪೂರಕವಾಗಿರ್ತದೆ ಅದನ್ನು ಸ್ವೀಕರಿಸುವಂಥದ್ದು. ಜನ್ಮ, ಮೃತ್ಯು, ಜರ, ವ್ಯಾಧಿ ಇದರಿಂದ ಹೇಗೆ ಹೊರಗೆ ಬರುವಂಥದ್ದು. ಮತ್ತು ಫ್ಯಾಮಿಲಿಯಲ್ಲಿ ಅಫೆಕ್ಷನ್ ಇರಬೇಕು, ಕೃಷ್ಣನಲ್ಲಿ ಅಟ್ಯಾಚ್ಮೆಂಟ್ ಇರಬೇಕು. ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ. ಮೈ ಚಾನನ್ಯ ಯೋಗೇನ ಭಕ್ತಿ ರವ್ಯ ಬಿಚಾರಿಣೆ. ಭಕ್ತಿ ಮಾಡಬೇಕು. ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ. ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರೋದು. ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳೋದು. ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ. ಸೊ ಕೃಷ್ಣನ ಧಾಮಕ್ಕೆ ಹೋಗ್ಲಿಕ್ಕೆ ಮೊದಲಿಗೆ 5 ಗುಣ ಇದ್ರೆ ಗುರು ಸಿಗ್ತಾರೆ. ಅದಾದ್ಮೇಲೆ ಹೇಗಿರ್ಬೇಕು, ಭಕ್ತಿಯನ್ನು ಹೇಗೆ ಮಾಡುವಂಥದ್ದು, ಭಕ್ತರ ಸಂಘದಲ್ಲಿ ಇದ್ದು ಆತ್ಮ ಸಾಕ್ಷಾತ್ಕಾರ ಆಗುವಂಥದ್ದು, ಇದೆಲ್ಲ ಜ್ಞಾನದ ಪ್ರಕ್ರಿಯೆ. ಇದ್ಯಾವುದು ನಮಗೆ ಈಗ ಸಿಗ್ಬೇಕಾದ್ರೆ ನಾವು ಭಕ್ತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಇದೆಲ್ಲವೂ ನಮಗೆ ಸಿಗ್ತದೆ. ನಂತರ ಜ್ಞಾನದ ಗುರಿ ಅಂದ್ರೆ ಆತ್ಮ ಪರಮಾತ್ಮನನ್ನು ತಿಳಿಯುವಂಥದ್ದು. ಇದರಲ್ಲಿ ನಾವು ನೋಡಿದ್ವಿ, ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ 24 ಎಲಿಮೆಂಟ್ಸ್, ಪಂಚಮಹಾಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪ್ರಧಾನ ಅಂದ್ರೆ 3 ಗುಣಗಳು. ನಂತರ ಆತ್ಮ ಪರಮಾತ್ಮ, ಅದಕ್ಕೆ ಕನೆಕ್ಟ್ ಮಾಡುವಂಥದ್ದು. ಪುರುಷ ಅಂದ್ರೆ ಕೃಷ್ಣ, ಪ್ರಕೃತಿ ಅಂದ್ರೆ ದೇವಿ ಮಾಯೆ, ಕೃಷ್ಣನ ಆಜ್ಞೆಯಂತೆ ಅವಳು ಕೆಲಸ ಮಾಡುವಂಥದ್ದು. ಇನ್ನು ಜ್ಞಾನಚಕ್ಷು 27ರಿಂದ 35, ನಮ್ಮದೀಗ ಚರ್ಮಚಕ್ಷು. ಇಲ್ಲಿ 13ರಿಂದ 18ನೇ ಅಧ್ಯಾಯದವರೆಗೆ ಜ್ಞಾನ ಯೋಗ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ 12ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಭಗವಂತ ಹೇಳುವಂಥದ್ದು, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ. ಈ ಜ್ಞಾನ ಕೊಟ್ಟು ನಮ್ಮನ್ನು ಈ ಒಂದು ಜನ್ಮ ಮೃತ್ಯು ಇದರಿಂದ ಬಿಡುಗಡೆಗೊಳಿಸ್ತಾನೆ ಅಂತೇಳಿ.
ಸೊ ಹಾಗಾಗಿ ನಮಗೆ ಮೇಯ್ನ್ ಆಗಿ ಭಕ್ತಿ ಇರಬೇಕು. ಸೊ ನಮಗೆ ಒಳ್ಳೆಯ ರೀತಿಯಲ್ಲಿ ಭಕ್ತಿ ಮಾಡಲಿಕ್ಕೆ ನಮಗೆ ಈ ಜ್ಞಾನ ಬೇಕು ಅಂತೇಳಿ ನಾವು ನಿನ್ನೆ ಅಧ್ಯಾಯದಲ್ಲಿ ನೋಡಿದ್ವಿ. ಇವತ್ತಿನ ಅಧ್ಯಾಯದಲ್ಲಿ ಈ 3 ಗುಣಗಳ ಸಂಘದಿಂದ ಜೀವಿಗಳು ಮತ್ತೆ ಮತ್ತೆ ಹುಟ್ಟುತ್ತವೆ, ಸಾಯುತ್ತವೆ. ಈ ಅಧ್ಯಾಯ ತುಂಬಾ ಚಿಕ್ಕದಿದೆ, ಆದ್ರೂ ಕೂಡ ಇದು ತುಂಬಾ ಮುಖ್ಯವಾದ ಅಧ್ಯಾಯ. ಈ ಅಧ್ಯಾಯದಲ್ಲಿ ನಾವು ಮೈಂಡ್ ಕಂಟ್ರೋಲ್ ಬಗ್ಗೆ ಕೂಡ ತಿಳಿತೇವೆ. ಯಾಕೆ ಮೈಂಡ್ ಕಂಟ್ರೋಲ್ ಇಲ್ಲ? ಯಾಕಂತ ಹೇಳಿದ್ರೆ ನಾವು ಈ 3 ಗುಣದಲ್ಲಿದ್ದೇವೆ. ಈ 3 ಗುಣದಿಂದ ಆಚೆ ಬರಬೇಕು. ಅದು ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಸಾಧ್ಯ. ಕೃಷ್ಣ ಪ್ರಜ್ಞೆಗಳಿದ್ರೆ ನಮಗೆ ಮೈಂಡ್ ಕಂಟ್ರೋಲ್ ಇರುತ್ತೆ. ಅದನ್ನ ನಾವು ಇವತ್ತಿನ ಅಧ್ಯಾಯದಲ್ಲಿ ತಿಳಿಯಲಿದ್ದೇವೆ. ಇಲ್ಲಿ ಈ ಅಧ್ಯಾಯದಲ್ಲಿ 3 ಗುಣಗಳ ಬಗ್ಗೆ ಹೇಳ್ತಾರೆ. ಅದು ಹೇಗೆ ಕೆಲಸ ಮಾಡ್ತದೆ, ಜೀವಿಗಳನ್ನು ಹೇಗೆ ಕಟ್ಟಿ ಹಾಕುತ್ತದೆ, ಕೃಷ್ಣ ಭಕ್ತಿಯಿಂದ ನಾವು ಹೇಗೆ ಗುಣಾತೀತರಾಗಬೇಕು, ಇದನ್ನು ಈ ಅಧ್ಯಾಯದಲ್ಲಿ ತಿಳಿತೇವೆ. ನಂತರ ತಮೋಗುಣ ಅಂತ ಹೇಳಿದ್ರೆ ಕೆಟ್ಟದ್ದು, ರಜೋಗುಣ ಅಂತ ಹೇಳಿದ್ರೆ ಆಕ್ಟಿವ್, ಸತ್ವಗುಣ ಅಂತ ಹೇಳಿದ್ರೆ ಸಂತೋಷ. ನಮ್ಮ ಮೈಂಡ್ ಕಂಟ್ರೋಲ್ ಆಗಬೇಕಾದ್ರೆ ನಾವು ಈ 3 ಗುಣಗಳಿಂದ ಆಚೆ ಬರಬೇಕು, ಗುಣಾತೀತರಾಗಬೇಕು. ಅದು ಹೇಗೆ ಅನ್ನೋದನ್ನು ನಾವು ಇವತ್ತಿನ ಅಧ್ಯಾಯದಲ್ಲಿ ತಿಳಿಯಲಿದ್ದೇವೆ. ಇಲ್ಲಿ 3ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಹೇಳುವಂಥದ್ದು, ಜಡ ವಸ್ತುವಿಗಿಂತ ಇಂದ್ರಿಯ ಶ್ರೇಷ್ಠ, ಇಂದ್ರಿಯಕ್ಕಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಶ್ರೇಷ್ಠ ಅಂತೇಳಿ. ಇಂದ್ರಿಯಾಣಿ ಪರನ್ಯಾಹುರಿಂದ್ರಿಯೇಭ್ಯ ಪರಂ ಮನಃ, ಮನಸ್ಸಸ್ತು ಬುದ್ಧಿರ್ಯೋ ಬುದ್ಧಿ ಪರತಸ್ತುನಃ. ಹಾಗಾಗಿ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ನಮ್ಮ ಮೈಂಡ್ ಕಂಟ್ರೋಲ್ ಇರುತ್ತೆ. ಇಂದ್ರಿಯಗಳೆಲ್ಲ ಕಂಟ್ರೋಲ್ ಇದ್ದಾಗ ಮನಸ್ಸು ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅಧ್ಯಾಯ 14ರ ಅವಲೋಕನ, ಭೌತಿಕ ಪ್ರಕೃತಿಯಿಂದ ಆತ್ಮದ ಬಂಧನ. 1ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೆ ನೋಡ್ಬೋದು. ಪ್ರಕೃತಿಯ ಗುಣಗಳ ಬಂಧನದಿಂದ ಉಂಟಾಗುವ ಪರಿಣಾಮಗಳು 14ರಿಂದ 18ನೇ ಶ್ಲೋಕ. ನಂತರ 19ರಿಂದ 27ನೇ ಶ್ಲೋಕದಲ್ಲಿ ಗುಣಗಳನ್ನು ಮೀರುವುದು, ಗುಣಾತೀತ. ಈ 9 ಋಷಿಗಳು ಯಾರು? ಈ ಋಷಿಗಳು ನುಡಿದ ಭವಿಷ್ಯವೇನು? ಇಲ್ಲಿ 9 ಋಷಿಗಳು ಕಾಣ್ತಾ ಇದ್ದಾರೆ. ಇವ್ರು ಯಾರು? ಇದನ್ನು ನೀವು ಜೂಮ್ ಚಾಟಲ್ಲಿ ಹಾಕ್ಬೋದು, ಹ್ಯಾಂಡ್ ರೈಸ್ ಮಾಡಿ ಕೂಡ ಹೇಳ್ಬೋದು. ಈ 9 ಋಷಿಗಳು ಕವಿ, ಹವಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರಾವಿಡ, ದ್ರುಮಿಲ, ಚಾಮಸ, ಕರಭಾಜನ. ಇವರು ನವಯೋಗೇಂದ್ರಾಸ್. ಅಂದ್ರೆ ಇವರು ಪರಮಹಂಸರು. ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ ವೃಷಭದೇವ ಅಂತ ಹೇಳಿದ್ರೆ ಕೃಷ್ಣನ ಇನ್ಕಾರ್ನೇಷನ್. ವೃಷಭದೇವನಿಗೆ 100 ಮಕ್ಕಳಿರ್ತಾರೆ. ಅವರಿಗೆ ವೃಷಭದೇವ ಕೃಷ್ಣ ಪ್ರಜ್ಞೆಯನ್ನು ಕೊಟ್ಟಿರ್ತಾನೆ. ಸೊ ಭರತ ಮಹಾರಾಜ ಜಿಂಕೆ ಆಗ್ತಾರಲ್ಲ, ಅವರು ಕೂಡ ಇವರ ಮಗನೇ. ಈ 9 ಇದು ಋಷಭದೇವನ ಮಗ ಆಗಿರ್ತಾರೆ ಭರತ ಮಹಾರಾಜರು. ಸೊ ಋಷಭದೇವನ ತುಂಬಾ ಶ್ಲೋಕಗಳಿದೆ. ಸೊ ಇಲ್ಲಿ ಒಂದು ಶ್ಲೋಕ ನೋಡ್ಬೋದು ನಾವೀಗ. ನಾಯಂ ದೇಹೋ ದೇಹಬಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿದ್ಭುಜಾಂ ಯೇ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವನಂತಂ. ನನ್ನ ಪ್ರೀತಿಯ ಪುತ್ರರೇ, ಈ ಮಾನವ ರೂಪದಲ್ಲಿರುವಾಗ ಇಂದ್ರಿಯ ಸಂತೋಷಕ್ಕಾಗಿ ಬಹಳ ಕಷ್ಟಪಡುವ ಅಗತ್ಯವಿಲ್ಲ. ಮಲಭಕ್ಷಕರು, ಹಂದಿಗಳು ಇಂತಹ ಸುಖವನ್ನು ಅನುಭವಿಸುತ್ತವೆ. ಇದರ ಬದಲು ನೀವು ಈ ಜನ್ಮದಲ್ಲಿ ತಪಸ್ಸನ್ನು ಆಚರಿಸಬೇಕು. ಇದರಿಂದ ನಿಮ್ಮ ಅಸ್ತಿತ್ವವು ಪರಿಶುದ್ಧವಾಗುವುದು. ಇದರ ಫಲವಾಗಿ ನೀವು ಅನಂತವಾದ ದಿವ್ಯಾನಂದವನ್ನು ಸವಿಯುವಿರಿ. ಸೊ ಇಲ್ಲಿ ಅಂತ ಹೇಳಿದ್ರೆ ಪ್ರಾಣಿಗಳ ಹಾಗೆ, ಪ್ರಾಣಿಗಳು ಏನ್ ಮಾಡ್ತವೆ? ಆಹಾರ, ನಿದ್ರಾ, ಭಯ, ಮೈಥುನ. ಆ ರೀತಿಯಾಗಿ ನಾವು ಈ ಜೀವನವನ್ನು ಕಳೆದ್ರೆ ಪ್ರಯೋಜನ ಇಲ್ಲ. ನಾವು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಇಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ವೃಷಭದೇವ ಅವರ 100 ಮಕ್ಕಳಿಗೆ ಹೇಳ್ತಾರೆ. ಆ 100 ಮಕ್ಕಳಲ್ಲಿ 9 ಮಕ್ಕಳು ನವಯೋಗೇಂದ್ರಾಸ್. ಇಲ್ಲಿ ಇವರು ಪರಮಹಂಸ ಅಂತ ಹೇಳಿದ್ರೆ, ಈಗ ಸನ್ಯಾಸದಲ್ಲಿ 4 ವಿಧ ಇದೆ. ಕುಟೀಚಕ, ಬಹುದಕ, ಪರಿವ್ರಾಜಕಾಚಾರ್ಯ, ಪರಮಹಂಸ ಅಂತೇಳಿ. ನಿಮಿಷ.
ಇಲ್ಲಿ ಕುಟೀಚಕ ಅಂತ ಹೇಳಿದ್ರೆ ಅವರು ಮನೆ ಬಿಟ್ಟು ಮನೆಯ ಹೊರಗೆ ಇರ್ತಾರೆ, ಅವರಿಗೆ ಮನೆಯಿಂದ ಊಟ ಬರ್ತಾ ಇರುತ್ತೆ. ಬಹುದಕ ಅಂತ ಹೇಳಿದ್ರೆ ಮನೆಯಿಂದ ಊಟ ನಿಲ್ಲುತ್ತೆ, ಆದ್ರೆ ಅವರು ಅಲ್ಲಿಯೇ ಇರ್ತಾರೆ ಅಂತ ಹೇಳಲಾಗ್ತದೆ. ಪರಿವ್ರಾಜಕಾಚಾರ್ಯ ಅಂತ ಹೇಳಿದ್ರೆ ಅವರು ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಪರಮಹಂಸ ಅಂತ ಹೇಳಿದ್ರೆ ಅವರು ಆ ಸನ್ಯಾಸದಲ್ಲಿ ಉತ್ತಮ ಲೆವೆಲ್ನಲ್ಲಿ ಇರ್ತಾರೆ. ಸೊ ಪ್ರಭುಪಾದರು ಕೂಡ ಪರಿವ್ರಾಜಕಾಚಾರ್ಯ ಪರಮಹಂಸ ಅಂತೇಳಿ ಅವರ ಪ್ರಾರ್ಥನೆಯಲ್ಲಿ ಹೇಳಲಾಗ್ತದೆ. ಸೊ ಇಲ್ಲಿ ನಾವು ತಿಳಿಬೇಕಾಗಿರೋದು ಏನಂತ ಹೇಳಿದ್ರೆ, ಈಗ ತುಂಬಾ ಆಧ್ಯಾತ್ಮಿಕ ಸಂಸ್ಥೆ ಇರುತ್ತೆ, ಆದ್ರೆ ಅಲ್ಲಿ ಜ್ಞಾನ ಇರುತ್ತೆ, ಆದ್ರೆ ಭಕ್ತಿ ಇರೋದಿಲ್ಲ ಅಂತೇಳಿ. ಇದು ಹೇಗೆ ಅಂತ ಹೇಳಿದ್ರೆ, ಈಗ ಅದೇ ಚೆಕ್ ಅನ್ನು ನಿಮಗೆ ಕೊಟ್ಟಾಗ ಅದರಲ್ಲಿ ಕೇವಲ 5 ಸೊನ್ನೆಯನ್ನು ಹಾಕಿ ಕೊಟ್ರೆ ಅದು ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಆ 0 ಎದುರು 1 ಸೇರಿಸಿದ್ರೆ ಆಗ ಅದು 1 ಲಕ್ಷ ಆಗ್ತದೆ ಅಂತೇಳಿ. ಹಾಗೆ ನಮ್ಮಲ್ಲಿ ಜ್ಞಾನ ಇದ್ರೆ ಪ್ರಯೋಜನ ಇಲ್ಲ, ಅದಕ್ಕೆ ಕೃಷ್ಣನನ್ನು ಆ್ಯಡ್ ಮಾಡಬೇಕು. ಯಾವಾಗಲೂ ಜ್ಞಾನ ಭಕ್ತಿಗೆ ಪೂರಕವಾಗಿರ್ಬೇಕು, ಆವಾಗ ಮಾತ್ರ ಉಪಯುಕ್ತ ಅಂತ ಹೇಳಿ. ಹೇಗೆ ಅಂತ ಹೇಳಿದ್ರೆ, ಈಗ ಪ್ರತಿಯೊಬ್ಬರಲ್ಲಿ ಕೂಡ ಪ್ರತಿಭೆ ಇರುತ್ತೆ. ಕೆಲವರಿಗೆ ಒಳ್ಳೆ ಶ್ಲೋಕ ಹೇಳಲಿಕ್ಕೆ ಬರುತ್ತೆ, ಒಳ್ಳೆ ಹಾಡ್ಲಿಕ್ಕೆ ಬರುತ್ತೆ. ಅವಾಗ ನಾವು ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಶ್ಲೋಕ ಹೇಳುವಂಥದ್ದು, ಹಾಡುವಂಥದ್ದು ಮತ್ತು ಚಿತ್ರ ಬರೆಯುವಂಥದ್ದು, ಈ ರೀತಿಯಾಗಿ. ಸೊ ಭಕ್ತಿಯಲ್ಲಿ ನಾವು ಜ್ಞಾನವನ್ನು ಕೃಷ್ಣನ ಸೇವೆಗೆ ಉಪಯೋಗಿಸುವಂಥದ್ದು ಅಷ್ಟೇ. ಸೊ ಇಲ್ಲಿ ಮೊದಲನೆಯ ಒಂದು ಶ್ಲೋಕದಲ್ಲಿ ನೋಡ್ತೇವೆ ನಾವು, ಇದಾದ ಮೇಲೆ ಬರುತ್ತೆ ಅದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸುವ ಬಗ್ಗೆ ಭವಿಷ್ಯ. ಶ್ರೀಮದ್ ಭಾಗವತಂ 11ನೇ ಸ್ಕಂದದ 5ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ, ಸತತವಾಗಿ ಕೃಷ್ಣನಾಮವನ್ನು ಹಾಡುತ್ತಾ ಭಗವದವತಾರವನ್ನು ಪೂಜಿಸಲು ಕಲಿಯುಗದಲ್ಲಿ ಮೇಧಾವಿಗಳು ಸಾಮೂಹಿಕ ಸಂಕೀರ್ತನೆ ನಡೆಸುತ್ತಾರೆ. ಭಗವಂತನ ವರ್ಣವು ಕಪ್ಪೇನಲ್ಲ, ಆದರೆ ಅವನು ತಾನೇ ಕೃಷ್ಣ. ಅವನು ತನ್ನ ಸಹಯೋಗಿಗಳು, ದಾಸರು, ಆಯುಧಗಳು ಮತ್ತು ಅಂತರಂಗದ ಸಂಗಾತಿಗಳು ಹೀಗೆ ಇತರರ ಜೊತೆಗೂಡಿರುತ್ತಾನೆ. ಸೊ ಇಲ್ಲಿ ಭಾಗವತಮಲ್ಲಿ 11ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಉಲ್ಲೇಖವಿದೆ. ಹೇಗೆ ಚೈತನ್ಯ ಮಹಾಪ್ರಭುಗಳು ಕಲಿಯುಗದಲ್ಲಿ ಬಂದು ಈ ಸಂಕೀರ್ತನ ಯಜ್ಞವನ್ನು ಶುರು ಮಾಡ್ತಾರೆ, ಎಲ್ಲರಿಗೂ ಸುಲಭವಾಗಿ ಕೃಷ್ಣ ಪ್ರೇಮವನ್ನು ಕೊಡ್ಲಿಕ್ಕೆ ಅವರು ಬರುವಂಥದ್ದು. ಇಲ್ಲಿ ಭಗವಂತನ ವರ್ಣ ಅವರು ಬಂಗಾರದ ಬಣ್ಣದಲ್ಲಿ ಬರುವಂಥದ್ದು ಚೈತನ್ಯ ಮಹಾಪ್ರಭುಗಳು, ಅದು ಕೂಡ ಅವರ ಸಂಗಡಿಗರ ಜೊತೆ ಬರುವಂಥದ್ದು. ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೇ ಸಂಕೀರ್ತನಾ ಪ್ರಾಯೇರ್ ಯಜಂತಿ ಹಿ ಸುಮೇಧಸಃ. ಈ ಸಂಕೀರ್ತನದಲ್ಲಿ ಯಾರು ಪಾಲ್ಗೊಳ್ತಾರೆ? ಬುದ್ಧಿವಂತರು ಪಾಲ್ಗೊಳ್ತಾರೆ. ಇದು ಚೈತನ್ಯ ಮಹಾಪ್ರಭುಗಳು. ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಮಹಾರಾಜನು ಹೇಳ್ತಾನೆ, ಚನ್ನ ಕಲೌ ಯದ್ ಅಭಾವಸ್ ತ್ರಿಯುಗೋ ತ ಸತ್ವಂ. ಗರುಡ ಪುರಾಣದಲ್ಲಿ ಭಗವಂತನು ಹೇಳ್ತಾನೆ, ಅಹಂ ಪೂರ್ಣೋ ಭವಿಷ್ಯಾಮಿ ಯುಗ ಸಂಧ್ಯೌ ವಿಶೇಷತಃ ಮಾಯಾಪುರೇ ನವದ್ವೀಪೆ ಭವಿಷ್ಯಾಮಿ ಶಚಿಸುತಃ. ಕಲಿಯುಗದ ಮೊದಲ ಭಾಗದಲ್ಲಿ ನಾನು ನನ್ನ ಸಂಪೂರ್ಣ ಆಧ್ಯಾತ್ಮಿಕ ರೂಪದಲ್ಲಿ ಬರುತ್ತೇನೆ. ನವದ್ವೀಪ ಮಾಯಾಪುರದಲ್ಲಿ ನಾನು ಶಚಿಯ ಮಗನಾಗಿ ಹುಟ್ಟುತ್ತೇನೆ. ಸೊ ಇಲ್ಲಿ ಶಚಿಯ ಮಗನಾಗಿ ಬರುವಂಥದ್ದು. ಅಂದ್ರೆ ಅವರ ತಂದೆ ಜಗನ್ನಾಥ ಮಿಶ್ರ, ತಾಯಿ ಶಚಿದೇವಿ. ನವದ್ವೀಪ ಮಾಯಾಪುರದಲ್ಲಿ ಬರುವಂಥದ್ದವರು. ಈಗ ಈ ಒಂದು 500 ವರ್ಷಗಳ ಹಿಂದೆ ಬಂದಿದ್ದಾರೆ ಅವರು. ಅದೇ ಗರುಡ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ, ಕಾಲೇ ಪ್ರಥಮ ಸಂಧ್ಯಾಯಂ ಲಕ್ಷ್ಮೀಕಾಂತೋ ಭವಿಷ್ಯತಿ ದಾರು ಬ್ರಹ್ಮ ಸಮೀಪಸ್ಥಃ ಸನ್ಯಾಸಿ ಗೌರ ವಿಗ್ರಹ. ಕಲಿಯುಗದ ಮೊದಲ ಭಾಗದಲ್ಲಿ ಪರಮಪುರುಷನು ಚಿನ್ನದಂತಹ ರೂಪದಲ್ಲಿ ಬರುತ್ತಾನೆ. ಮೊದಲು ಅವನು ಲಕ್ಷ್ಮಿಯ ಪತಿಯಾಗುತ್ತಾನೆ, ನಂತರ ಅವರು ದೈವಿಕ ಮರದ ರೂಪದಲ್ಲಿ ಕಾಣಿಸಿಕೊಳ್ಳುವ ಜಗನ್ನಾಥನ ಬಳಿ ಸನ್ಯಾಸಿಯಾಗುತ್ತಾನೆ. ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಮೊದಲಿಗೆ ಈ ಲಕ್ಷ್ಮೀ ದೇವಿಯನ್ನು ವಿವಾಹವಾಗುವ ಸಂದರ್ಭ ಇದು. ನಂತರ ಇಲ್ಲಿ ಪ್ರಕಾಶಾನಂದ
ಸರಸ್ವತಿಯವರು ಮಾಯಾವತಿ ಸನ್ಯಾಸಿಯಾಗಿರ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಹೊರಗೆ ಕುಳಿತುಕೊಂಡಿರುವಾಗಲೇ ಅವರನ್ನು ಕರೆದುಕೊಂಡು ಹೋಗುವಂಥದ್ದು. ಆಗ ಚೈತನ್ಯ ಮಹಾಪ್ರಭುಗಳಿಗೆ ಇವರು ಹೇಳುವಂಥದ್ದು, ಪ್ರಕಾಶಾನಂದ ಸರಸ್ವತಿ, ನೀವು ವೇದಾಂತ ಕಲಿಬೇಕು, ಸಂಕೀರ್ತನ ಮಾಡೋದಲ್ಲ ಅಂತೇಳಿ. ಅವಾಗ ಇವರು ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳು ಮಾಯಾವದಿಗಳಿಗೆ ಹೇಗೆ ಅಂತ ಹೇಳಿದ್ರೆ, ಅವರು ಲೈಟ್ ಶಕ್ತಿ ಅಂತೇಳಿ, ಲೈಟ್ ಅದೇ ಮುಖ್ಯ ಅಂತ ಹೇಳೋದ ಕಾರಣ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣನೇ ಆಗಿದ್ದಾರೆ. ಸೊ ಅವರು ಆ ಒಂದು ಎಫಲ್ಜೆನ್ಸ್ ತೋರಿಸ್ತಾರೆ. ಇಲ್ಲಿ ನೋಡ್ಬೋದು ನೀವು ಪ್ರಕಾಶಮಾನ. ಇದನ್ನು ನೋಡಿದ ನಂತರ ಈ ಪ್ರಕಾಶಾನಂದ ಸರಸ್ವತಿ ಮತ್ತು ಅವರ 10,000 ಶಿಷ್ಯರು ಎಲ್ಲರೂ ಕೂಡ ಚೈತನ್ಯ ಮಹಾಪ್ರಭುಗಳಿಗೆ ನಮಸ್ಕಾರ ಮಾಡಿ ನಂತರ ಚೈತನ್ಯ ಮಹಾಪ್ರಭುಗಳನ್ನು ಅನುಸರಿಸುವಂಥದ್ದು. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಪೂರಿ ಜಗನ್ನಾಥಲ್ಲಿಯೇ ಇರ್ತಾರೆ. ಅವರು ಅಲ್ಲಿ ಪೂರಿ ಜಗನ್ನಾಥಲ್ಲಿ ದಾರು ಬ್ರಹ್ಮ ಸಮೀಪಸ್ಥ ಸನ್ಯಾಸಿ ಗೌರ ವಿಗ್ರಹ. ಅಲ್ಲಿ ಜಗನ್ನಾಥ ಹೇಗೆ ಕಾಣಿಸಿಕೊಳ್ತಾನೆ, ಮರದ ರೂಪದಲ್ಲಿ ಕಾಣಿಸಿಕೊಳ್ಳುವ ಜಗನ್ನಾಥನ ಬಳಿ ಸನ್ಯಾಸಿ ಆಗುತ್ತಾರೆ ಚೈತನ್ಯ ಮಹಾಪ್ರಭುಗಳು. ನರಸಿಂಹ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ, ಸತ್ಯೇ ದೈತ್ಯ ಕುಲಾದಿ ನಾಸ ಸಮಯೇ ಸಿಂಹೋರ್ಧ್ವ ಮರ್ತ್ಯಾಕೃತಿಸ್ ತ್ರೇತಾಯಾಂ ದಸ್ಕಂದರಂ ಪರಿಭವಾನ್ ರಾಮೇತಿ ನಾಮಕೃತಿ. ದೇವೋತ್ತಮ ಪರಮಪುರುಷನು ಸತ್ಯಯುಗದಲ್ಲಿ ದೈತ್ಯರಿಂದ ಕಾಡಿದ ಭೀಕರ ರೋಗವನ್ನು ಗುಣಪಡಿಸಲು ಅರ್ಧ ನರನಾಗಿ ಅರ್ಧ ಸಿಂಹವಾಗಿ ಕಾಣಿಸಿಕೊಂಡ ಮತ್ತು ತ್ರೇತಾಯುಗದಲ್ಲಿ ರಾಮನೆಂಬ ವ್ಯಕ್ತಿಯಾಗಿ ಕಾಣಿಸಿಕೊಂಡು 10 ತಲೆಯ ರಾಕ್ಷಸ ರಾವಣನನ್ನು ಸೋಲಿಸಿದ. ಸೊ ಇಲ್ಲಿ ಸತ್ಯಯುಗದಲ್ಲಿ ಇದು ನರಸಿಂಹ ಅವತಾರದಲ್ಲಿ ಬರುವಂಥದ್ದು, ಬಂದು ದೈತ್ಯರನ್ನು ನಾಶಪಡಿಸುವಂಥದ್ದು. ನಂತರ ತ್ರೇತಾಯುಗದಲ್ಲಿ ರಾಮನಾಗಿ ಬಂದು ರಾವಣನನ್ನು ಸಂಹಾರ ಮಾಡುವಂಥದ್ದು. ನರಸಿಂಹ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ, ಗೋಪಾಲನ್ ಪರಿಪಾಲಯನ್ ವ್ರಜಪುರೇ ಭಾರಂ ಹರನ್ ದ್ವಾಪರೆ ಗೌರಾಂಗಃ ಪ್ರಿಯಕೀರ್ತನಃ ಕಲಿಯುಗೆ ಚೈತನ್ಯ ನಾಮ ಪ್ರಭು. ಮತ್ತು ದ್ವಾಪರ ಯುಗದಲ್ಲಿ ಭೂಮಿಯ ಭಾರವನ್ನು ಕಡಿಮೆ ಮಾಡಿ ವ್ರಜಪುರದ ಗೋಪರನ್ನು ರಕ್ಷಿಸಿದ ದೇವೋತ್ತಮ ಪರಮಪುರುಷನು ಮತ್ತೆ ಕಲಿಯುಗದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅವನ ರೂಪವು ಬಂಗಾರವಾಗಿರುತ್ತದೆ. ಅವನು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವುದರಲ್ಲಿ ಆನಂದವನ್ನು ಪಡುತ್ತಾನೆ ಮತ್ತು ಅವನ ಹೆಸರು ಚೈತನ್ಯ ಎಂದು ಇರುತ್ತದೆ. ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಬರುವಂಥದ್ದು. ನಂತರ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳಾಗಿ ಬಂದು ಈ ಸಂಕೀರ್ತನ ಯಜ್ಞವನ್ನು ಕೊಡುವಂಥದ್ದು. ಪದ್ಮಪುರಾಣದಲ್ಲಿ ದೇವೋತ್ತಮ ಪರಮಪುರುಷನು ಸ್ವತಃ ಹೇಳುತ್ತಾನೆ, ಕಲೆ ಪ್ರಥಮ ಸಂಧ್ಯಾಯಂ ಗೌರಾಂಗೋತ್ತಂ ಮಹೀತಲೆ ಭಾಗೀರಥಿ ತತೆ ರಮ್ಯೆ ಭವಿಷ್ಯಾಮಿ ಸಚಿಸುತಃ. ಕಲಿಯುಗದ ಮೊದಲ ಭಾಗದಲ್ಲಿ ನಾನು ಈ ಭೂಮಿಯ ಮೇಲೆ ಭಾಗೀರಥಿಯ ದಂಡೆಯ ಸುಂದರ ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ನಾನು ಚಿನ್ನದ ರೂಪವನ್ನು ಹೊಂದುತ್ತೇನೆ ಮತ್ತು ನಾನು ಶಚಿಯ ಮಗನಾಗಿ ಜನ್ಮ ಪಡೆಯುತ್ತೇನೆ. ಇಲ್ಲಿ ಶಚಿಯ ಮಗನಾಗಿ ಅವರು ಬರುವಂಥದ್ದು ಚಿನ್ನದ ರೂಪದಲ್ಲಿ. ಅಥರ್ವ ವೇದದಲ್ಲಿ ಪರಮಪುರುಷನು ಹೀಗೆ ಹೇಳುತ್ತಾನೆ, ಇತೋತ್ತಂ ಕೃತ ಸನ್ಯಾಸೋ ವತಿರಿಷ್ಯಾಮಿ ಸ ಗುಣೋ ನಿರ್ವೇದೋ ನಿಷ್ಕಾಮೋ ಭೂಗೀರ್ವಾಣ ತಿರ ಅಥೋ ಲಕಾನಂದಯ ಕಲೌ ಚತುಹು ಸಹಸ್ರಬ್ದೋಪರಿ ಪಂಚ ಸಹಸ್ರಾಭ್ಯಂತರೆ ಗೌರವರ್ಣೋ ದೀರ್ಘಾಂಗಃ ಸರ್ವಲಕ್ಷಣಯುಕ್ತ ಈಶ್ವರ ಪ್ರಾರ್ಥಿತೋ ನಿಜ ರಸಸ್ವಾದೋ ಭಕ್ತರೂಪೋ ಮಿಶ್ರಾಖ್ಯೋ ವಿದಿತ ಯೋಗಶ್ಯಾಮ್. ನಾನು ಕಲಿಯುಗದ 4,000 ವರ್ಷಗಳು ಕ್ರಮಿಸಿದ ನಂತರ ಮತ್ತು 5,000 ವರ್ಷಗಳು ಮುಗಿಯುವ ಮೊದಲು ಭೂಮಿಗೆ ಇಳಿಯುತ್ತೇನೆ. ನಾನು ಗಂಗಾ ನದಿಯ ದಡದಲ್ಲಿ ಭೂಮಿಯ ಮೇಲೆ ಬರುತ್ತೇನೆ. ನಾನು ಎತ್ತರದ ಮತ್ತು ಸಂತ ಬ್ರಾಹ್ಮಣ ಭಕ್ತನಾಗಿರುತ್ತೇನೆ. ಉತ್ಕೃಷ್ಟ ವ್ಯಕ್ತಿಯ ಎಲ್ಲಾ ಶುಭ ಲಕ್ಷಣಗಳನ್ನು ನಾನು ಹೊಂದುತ್ತೇನೆ. ನಾನು ವೈರಾಗ್ಯವನ್ನು ಪ್ರದರ್ಶಿಸುತ್ತೇನೆ.
ನಾನು ಎಲ್ಲಾ ಮಂಗಳಕರ ಚಿಹ್ನೆಗಳನ್ನು ಹೊಂದುತ್ತೇನೆ. ನಾನು ಭಕ್ತನಾಗಿರುತ್ತೇನೆ. ಭಕ್ತಿ ಯೋಗವನ್ನು ಅಭ್ಯಾಸ ಮಾಡುತ್ತೇನೆ. ನನ್ನದೇ ಆದ ಭಕ್ತಿ ಸೇವೆಯ ರಸವನ್ನು ಸವಿಯುತ್ತೇನೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಬಹಳ ಎತ್ತರದವರಾಗಿರ್ತಾರೆ. ಬ್ರಾಹ್ಮಣ ಭಕ್ತನಾಗಿರ್ತಾರೆ. ಮತ್ತೆ ಅವರು ವೈರಾಗ್ಯ ಅಂತ ಹೇಳಿದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಮೊದಲು ಲಕ್ಷ್ಮೀ ದೇವಿಯನ್ನು ವಿವಾಹ ಆಗ್ತಾರೆ. ಲಕ್ಷ್ಮೀ ದೇವಿ ಹಾವು ಕಚ್ಚಿ ಸಾಯುವಂಥದ್ದು, ಮತ್ತೆ ತಾಯಿಯ ಒತ್ತಾಯದ ಮೇರೆಗೆ ಅವರು ಮತ್ತೊಂದು ವಿವಾಹ ಆಗುವಂಥದ್ದು, ವಿಷ್ಣು ಪ್ರಿಯ ಅಂತೇಳಿ. ಸಣ್ಣ ಪ್ರಾಯದಲ್ಲಿ ಚೈತನ್ಯ ಮಹಾಪ್ರಭುಗಳು ವಿಷ್ಣು ಪ್ರಿಯಳನ್ನು ಬಿಟ್ಟು ಬರುವಂಥದ್ದು 24ನೇ ವಯಸ್ಸಿನಲ್ಲಿ ಅಂತ ಹೇಳಲಾಗ್ತದೆ. ಮತ್ತು ಚೈತನ್ಯ ಮಹಾಪ್ರಭುಗಳು ಭಕ್ತರಾಗಿರ್ತಾರೆ. ಈ ಭಕ್ತಿ ಯೋಗವನ್ನು ಅಭ್ಯಾಸ ಮಾಡುವಂಥದ್ದು. ಅವರು ಸಂಕೀರ್ತನ ಯಜ್ಞವನ್ನು ಮಾಡ್ತಾ ಇರ್ತಾರೆ. ಸಂಕೀರ್ತನೆ ಮಾಡ್ತಾ ಮಾಡ್ತಾ ಅವರಿಗೆ ಜನರಿಗೆ ಈ ಭಕ್ತಿಯ ಬಗ್ಗೆ ತಿಳಿಸಿಕೊಡ್ತಾ ಇರ್ತಾರೆ. ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡುವಂಥದ್ದು. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಂ ಯತೋ ಗತಾಃ. ಶ್ರೀಲ ಪ್ರಭುಪಾದ್ ಕಿ ಜೈ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಎಲ್ಲ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಸೊ ಇಲ್ಲಿ ಈಗ ಭಗವಂತ ಮೊದಲನೇ ಶ್ಲೋಕದಲ್ಲಿ ಇಷ್ಟರವರೆಗೆ ಏನು ಜ್ಞಾನದ ಬಗ್ಗೆ ಹೇಳಿದ್ದಾನೆ, ಅದಕ್ಕಿಂತಲೂ ಉತ್ತಮವಾದ ಜ್ಞಾನ ಅಂತ ಹೇಳಲಾಗ್ತದೆ. ಸೊ ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಂ ಆಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯತಂತಿ ಚ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯತೆ ಪಡುವುದಿಲ್ಲ. ಸೊ ಇಲ್ಲಿ ಜ್ಞಾನವನ್ನು ಪಡೆದ ಜೀವಿಯು ಭಗವಂತನೊಂದಿಗೆ ಗುಣಾತ್ಮಕವಾಗಿ ಸಮಾನತೆಯನ್ನು ಪಡೆಯುವನು ಅಂತ ಹೇಳಲಾಗ್ತದೆ. ಹಾಗಾಗಿ ಅವನಿಗೆ ಈ ಜನ್ಮ ಮೃತ್ಯು ಚಕ್ರದಿಂದ ಅವನು ಬಿಡುಗಡೆಯನ್ನು ಪಡಿತಾನೆ. ಆದರೆ ಅವನು ಜೀವಾತ್ಮನಾಗಿ ತನ್ನ ಪ್ರತ್ಯೇಕತೆಯನ್ನು ಕಳೆದುಕೊಳ್ಳೋದಿಲ್ಲ. ಈಗ ನಿರಾಕಾರವಾದಿಗಳು ಹೇಳುವಂಥದ್ದು ಭಗವಂತನೊಂದಿಗೆ ಒಂದಾಗೋದು ಅಂತೇಳಿ. ಆದರೆ ಹಾಗೆ ಅಲ್ಲ, ಅದು ಭಗವಂತನ ಲೋಕಕ್ಕೆ ಹೋದವರು ಅಲ್ಲಿ ಭಗವಂತನ ಸೇವೆಯಲ್ಲಿ ನಿರತರಾಗಿರ್ತಾರೆ. ಸದಾ ಭಗವಂತನ ಪಾದ ಕಮಲಗಳನ್ನು ನೋಡ್ತಿರ್ತಾರೆ. ಆದುದರಿಂದ ಭಗವಂತನ ಧಾಮಕ್ಕೆ ಹೋದ ನಂತರವೂ ಭಕ್ತರು ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳೋದಿಲ್ಲ. ಹೀಗೆ ಆಧ್ಯಾತ್ಮಿಕ ಗುಣಗಳನ್ನು ಬೆಳೆಸಿಕೊಂಡವನಿಗೆ ಐಹಿಕ ಜಗತ್ತಿನ ಈ ಒಂದು ಸೃಷ್ಟಿಯಿಂದಾಗಲಿ ಅಥವಾ ವಿನಾಶದಿಂದಾಗಲಿ ಯಾವ ಪರಿಣಾಮವೂ ಆಗೋದಿಲ್ಲ. ಅಂದರೆ ನಾವು ಪಡೆಯುವ ಜ್ಞಾನವು 3 ಗುಣಗಳಿಂದ ಈಗ ಕಲ್ಮಶ ಹೊಂದುತ್ತದೆ. ಈ ಭೌತಿಕ ಜ್ಞಾನ ನಾವು ಪಡೆದಿರ್ತೇವೆ. ಆದರೆ ಆಧ್ಯಾತ್ಮಿಕ ಜ್ಞಾನ ಈ ಪ್ರಕೃತಿಯ ಗುಣತ್ರಯಗಳ ಕಲ್ಮಶದ ಸೋಂಕಿಲ್ಲದ ಜ್ಞಾನ. ನಾವು ಆಧ್ಯಾತ್ಮಿಕವಾಗಿ ಈಗ ನಾವು ಏನು ಜಪ ಮಾಡ್ತೇವೆ, ಕ್ಲಾಸ್ ಕೇಳ್ತೇವೆ, ಭಗವದ್ಗೀತೆ ಭಾಗವತ ಓದ್ತೇವೆ, ಇದೆಲ್ಲವೂ ಕೂಡ ಆಧ್ಯಾತ್ಮಿಕ. ಸೊ ಇದು ಗುಣತ್ರಯಗಳ ಕಲ್ಮಶದ ಸೋಂಕಿಲ್ಲದ ಜ್ಞಾನ ಅಂತ ತಿಳಿಯಲಾಗ್ತದೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪ್ರದಾಪಿತ. ಸರ್ವಯೋನಿಷು ಕೌಂತೆಯ, ಎಲ್ಲ ಜೀವಿಗಳು ನನ್ನ ಮಕ್ಕಳು, ಎಲ್ಲ ಜೀವಿಗಳು ಕೃಷ್ಣನ ಮಕ್ಕಳು ಅಂತ ಹೇಳಲಾಗ್ತದೆ. ಯೂನಿವರ್ಸಲ್ ಬ್ರದರ್ಹುಡ್ ಅಂತೇಳಿ ಭಗವಂತ ಹೇಳೋದು, ನಾನೇ ಬೀಜ ನೀಡುವ ತಂದೆ. ಭಗವಂತನು ಎಲ್ಲಾ ಜೀವಿಗಳ ಮೂಲಪಿತ. ಜೀವಿಗಳು ಈ ಐಹಿಕ ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಪ್ರಕೃತಿಗಳ ಸಂಯೋಜನೆಗಳು. ಇಂತಹ ಜೀವಿಗಳು ಈ ಲೋಕದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಲೋಕದಲ್ಲಿ ಕೂಡ ಕಂಡು ಬರ್ತವೆ. ನಾವು ವಿಕಾಸಗೊಂಡಿದ್ದೇವೋ ಅಥವಾ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದ್ದೇವೆಯೋ, ಇದನ್ನು ನಾವು ವಿಕಸನಗೊಂಡಿದ್ದೇವೆಯೋ
ಅಥವಾ ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದ್ದೀವೆಯೋ? ಭಗವಂತನಿಂದ ಸೃಷ್ಟಿಸಲ್ಪಟ್ಟಿದ್ದೇವೆಯೇ ಅಂತ ನೀವು ಚಾಟಲ್ಲಿ ಹಾಕ್ಬೋದು. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಈ 3 ಗುಣಗಳು ಅಂದ್ರೆ ದೇವಿ ಮಹಾಮಾಯೆ ಕಂಟ್ರೋಲ್ ಮಾಡ್ತಾ ಇರ್ತಾಳೆ. ಇಲ್ಲಿ 9ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಮಯ್ಯಾ ದಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡ್ತದೆ. ಎಲ್ಲ ಚರಾಚರ ವಸ್ತುಗಳನ್ನು ಭಗವಂತನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗ್ತದೆ ಮತ್ತು ನಾಶವಾಗ್ತದೆ. ಹಾಗಾಗಿ ನಾವು ಈಗ ಮಾಯೆಯ ಒಂದು ಕಂಟ್ರೋಲ್ ಅಲ್ಲಿ ಇದ್ದೇವೆ. ಯಾವಾಗ ನಾವು ಕೃಷ್ಣನಿಂದ ದೂರ ಇರ್ತೇವೆ ಆಗ ನಮ್ಮನ್ನು ಈ ಒಂದು ಮಾಯೆಯ ಕಂಟ್ರೋಲ್ ಅಲ್ಲಿ ಇರ್ತೇವೆ ಅಂತ ಹೇಳಿದ್ರೆ ಈ 3 ಗುಣಗಳ ಒಂದು ಹಿಡಿತದಲ್ಲಿ ಇರ್ತೇವೆ ನಾವು. ಪ್ರಕೃತಿಯೊಡನೆ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ತಾನೆ. ಸತ್ವಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಯಾವುವು? ಇದನ್ನು ನೀವು ಚಾಟ್ನಲ್ಲಿ ಹಾಕ್ಬೋದು. ಸತ್ವಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಯಾವುವು? ಮೌಸ್ ಮೂವ್ ಆಗ್ತಾ ಇಲ್ಲ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಪಾಪರಹಿತನೇ, ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು ಮತ್ತು ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಸೊ ಇಲ್ಲಿ ಸತ್ವಗುಣದಲ್ಲಿ ಜೀವಿಯು ಸುಖವಾಗಿರ್ತಾನೆ, ರಜಗುಣದಲ್ಲಿ ಬಹು ಚಟುವಟಿಕೆಯಿಂದ ಇರ್ತಾನೆ, ತಮೋಗುಣದಲ್ಲಿ ನಿಸ್ಸಹಾಯಕನಾಗಿರ್ತಾನೆ. ಸೊ ಸತ್ವಗುಣ ಇರುವವರನ ಮೇಲೆ ಈ ಐಹಿಕ ದುಃಖಗಳು ಅಷ್ಟೊಂದು ಪರಿಣಾಮವನ್ನು ಬೀರೋದಿಲ್ಲ ಮತ್ತು ಅವನಿಗೆ ಐಹಿಕ ಜ್ಞಾನದಲ್ಲಿ ಮುಂದುವರಿಯುತ್ತಿರುವ ಭಾವನೆ ಇರುತ್ತೆ. ಹಾಗಾಗಿ ಅವನು ಸತ್ವಗುಣ ಅಂದ್ರೆ ಹೆಚ್ಚಿನ ಜ್ಞಾನ ಮತ್ತು ಹೆಚ್ಚಿನ ಸುಖದ ಭಾವನೆ. ಇಲ್ಲಿ ಒಂದು ಕಷ್ಟ ಇದೆ. ಹೆಚ್ಚು ಜ್ಞಾನ ಕಳಿಸಿದಾಗ, ಹೆಚ್ಚು ಸುಖ ಇದ್ದಾಗ ಅವ್ರಿಗೇನಾಗುತ್ತೆ, ಅವರ ಬಗ್ಗೆ ಒಂದು ಹೆಮ್ಮೆ ಇರುತ್ತೆ, ಅದು ಅವರಿಗೆ ಬಂಧನಕ್ಕೆ ದಾರಿಯಾಗ್ತದೆ. ಜೀವಿಗೆ ತಾನು ಇತರರಿಗಿಂತ ಶ್ರೇಷ್ಠ ಎಂದು ಭಾವಿಸುವುದರಿಂದ ಬಂಧನಕ್ಕೆ ಒಳಗಾಗ್ತಾನೆ, ಹುಟ್ಟು ಸಾವುಗಳ ತೊಂದರೆಯಲ್ಲಿ ಸಿಕ್ಕಿಕೊಳ್ತಾನೆ. ಮತ್ತೆ ಈಗ ಉದಾಹರಣೆಗೆ ವಿಜ್ಞಾನಿ, ತತ್ವಶಾಸ್ತ್ರಜ್ಞ ಇವರೆಲ್ಲರೂ ಐಹಿಕ ಶಕ್ತಿಯ ಮಾಯೆಯಿಂದ ಈ ಬಗೆಯ ಬದುಕು ಸಂತೋಷಕರವಾಗಿದೆ ಎಂದು ಜೀವಿಯು ಭಾವಿಸುತ್ತಾನೆ. ಅವನು ಥಿಂಕ್ ಮಾಡೋದು, ಇದು ನನಗೆ ಬಹಳ ಇದು ಸುಖಕರವಾಗಿದೆ, ಸಂತೋಷವಾಗಿದೆ ಅಂತ ಹೇಳಿ. ಆದರೆ ಅದು ಕೂಡ ಬಂಧನಕ್ಕೆ ದಾರಿಯಾಗಿರ್ತದೆ. ಓಕೆ, ನೀತಾ ಅವರು ಸತ್ವಗುಣದಲ್ಲಿ ಹಾಕಿದ್ದಾರೆ. ಸತ್ವಗುಣ ಈಸ್ ಅಬೌಟ್ ಗುಡ್ನೆಸ್, ಕಾಮ್ನೆಸ್, ಗುಡ್ ಥಿಂಕಿಂಗ್, ಸ್ಟೇಯಿಂಗ್ ಪಾಸಿಟಿವ್ ಆಲ್ವೇಸ್. ಎಸ್. ರಜೋಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಯಾವುವು? ಅದನ್ನು ನೀವು ಚಾಟ್ನಲ್ಲಿ ಹಾಕ್ಬೋದು. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗಾ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ
ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಓಕೆ, ಸಂಗೀತಾ ದಿನಕರ್ ಅವರು ರಜೋಗುಣದ ಲಕ್ಷಣ ಆಂಗರ್, ಗ್ರೀಡ್, ಲಸ್ಟ್. ಓಕೆ, ಸೊ ಇಲ್ಲಿ ರಜೋಗುಣದವರು ಹೇಗೆ ಅಂತ ಹೇಳಿದ್ರೆ, ಅವರು ರಜೋಗುಣವು ಹೆಚ್ಚಾದಾಗ ಮನುಷ್ಯನಿಗೆ ಐಹಿಕ ಭೋಗದ ಹಂಬಲ ಹೆಚ್ಚಾಗ್ತದೆ. ಅವನು ಇಂದ್ರಿಯ ತೃಪ್ತಿಯನ್ನು ಬಯಸ್ತಾನೆ, ಮತ್ತೆ ಅವನಿಗೆ ಇಂದ್ರಿಯ ತೃಪ್ತಿ ಆಗೋದೇ ಇಲ್ಲ. ಅವನಲ್ಲಿ ಎಷ್ಟೇ ಹಣ ಇರಲಿ, ಅವನಿಗೆ ಮತ್ತಷ್ಟು ಬೇಕು ಅಂತ ಆಗುವಂಥದ್ದು. ಆ ಸಮಾಜದಲ್ಲಿ ಮತ್ತು ದೇಶದಲ್ಲಿ ಅವನು ಗೌರವಕ್ಕಾಗಿ ಆಸೆ ಪಡುವಂಥದ್ದು. ಹಾಗಾಗಿ ಒಳ್ಳೆಯ ಮಕ್ಕಳು, ಹೆಂಡತಿ ಮತ್ತು ಮನೆಗಳಿಂದ ಕೂಡಿದ ಸುಖವಾದ ಸಂಸಾರವು ಬೇಕು ಅಂತ ಹೇಳ್ತಾನೆ. ಹಾಗಾಗಿ ಅವನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಇದು ಕೂಡ ಬಂಧಿಸುತ್ತದೆ. ಓಕೆ, ಕವಿತಾ ಅವರು ಕೂಡ ಹಾಕಿದ್ದಾರೆ. ಮೋರ್ ನೀಡೆಡ್ ಟು ಎ ಪರ್ಸನ್ ಇಸ್ ಸತ್ವ ಗುಣ ಟು ಲಿವ್ ಹ್ಯಾಪಿ ಲೈಫ್. ಸಾತ್ವಿಕ್. ಎಸ್. ತಮೋ ಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಯಾವುವು? ತಮಸ್ತ್ವ ಅಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಭರತವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತವೆ. ಎಸ್, ವಿಜಯಲಕ್ಷ್ಮಿ ಅವರು ಹಾಕಿದ್ದಾರೆ ಲೇಜಿನೆಸ್. ಮಾನಸ ಅವರು ಸ್ಲೀಪಿ. ಸಂಗೀತಾ ಅವರು ಲೇಜಿನೆಸ್, ಸ್ಲೀಪ್, ಡಲ್ನೆಸ್. ಮತ್ತು ನೀತಾ ಅವರು ಪ್ರೊಕ್ರಾಸ್ಟಿನೇಷನ್, ಲೇಜಿನೆಸ್. ಮಾನಸ ಅವರು ಕೂಡ ಹಾಕಿದ್ದಾರೆ ಲೇಜಿ. ಓಕೆ, ಮಾನಸ ಅವರು ಹಾಕಿದ್ದಾರೆ ಈಟ್ಸ್ ಪ್ರೀವಿಯಸ್ ಡೇ ಫುಡ್ಸ್. ಎಸ್. ಸೊ ಇಲ್ಲಿ ತಮೋಗುಣವು ಸತ್ವಗುಣಕ್ಕೆ ವಿರುದ್ಧವಾದದ್ದು. ಈಗ ಸತ್ವಗುಣದಲ್ಲಿ ಮನುಷ್ಯನು ಜ್ಞಾನವನ್ನು ಬೆಳೆಸಿಕೊಂಡು ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ತಾನೆ. ಆದರೆ ತಮೋಗುಣವನು ಇದಕ್ಕೆ ವಿರುದ್ಧವಾಗಿರ್ತಾನೆ. ತಮೋಗುಣದ ಪ್ರಭಾವಕ್ಕೆ ಸಿಕ್ಕಿ ಏನಾಗ್ತಾರೆ? ಹುಚ್ಚನಾಗ್ತಾನೆ. ಹುಚ್ಚನಿಗೆ ಯಾವುದು ಏನು ಅದು ಯಾವುದು ಕೂಡ ಅರ್ಥ ಆಗೋದಿಲ್ಲ. ಅವರು ಮುನ್ನಡೆಯೋ ಬದಲು ಏನಾಗುತ್ತೆ, ಕೆಳಸ್ಥಿತಿಗೆ ಹೋಗ್ತಾರೆ. ಅಜ್ಞಾನದ ಪ್ರಭಾವದಿಂದ ಅವನಿಗೆ ಆ ವಸ್ತುವನ್ನು ಇರುವಂತೆಯೇ ನೋಡೋದಕ್ಕೆ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಮತ್ತೆ ಅವನು ಮಾದಕ ವಸ್ತುಗಳ ಸೇವನೆಯ ಮತ್ತು ಹೆಚ್ಚು ನಿದ್ರೆ ಮಾಡ್ತಾನೆ. ಸತ್ವಂ ಸುಖೇ ಸಂಜಯತಿ ರಜಾ ಕರ್ಮಣಿ ಭಾರತ ಜ್ಞಾನಂ ಆವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಎಸ್, ತಮೋಗುಣದಲ್ಲಿ ಕವಿತಾ ಅವರು ಹಾಕಿರೋದು ಮೋರ್ ಡಿಸ್ಟರ್ಬ್ಡ್ ಪರ್ಸನಾಲಿಟಿ. ತಮೋಗುಣ, ನೋ ಸ್ಪಿರಿಚುಯಾಲಿಟಿ. ಓಕೆ, ಭರತವಂಶಜನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ. ರಜೋಗುಣವು ಕಾಮ್ಯ ಕರ್ಮಗಳನ್ನು ಮಾಡಲು ಬದ್ಧಗೊಳಿಸುತ್ತದೆ. ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಸೊ ಇಲ್ಲಿ ಸತ್ವಗುಣದಲ್ಲಿರುವವನು ತನ್ನ ಕೆಲಸದಲ್ಲಿ ಅಥವಾ ಭೌತಿಕ ಅನ್ವೇಷಣೆಯಲ್ಲಿ ತೃಪ್ತಿ ಪಡಿತಾನೆ. ಒಬ್ಬ ತತ್ವಶಾಸ್ತ್ರಜ್ಞಾನಿ ಅಥವಾ ವಿಜ್ಞಾನಿ ಅಥವಾ ಶಿಕ್ಷಣ ತಜ್ಞ ಒಂದು ಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹಾಗೆ ತೃಪ್ತನಾಗ್ಬೋದು. ರಜೋಗುಣದಲ್ಲಿ ಇರುವವರು ಫಲದಾಸೆ ಇರುವ ಕರ್ಮದಲ್ಲಿ ನಿರತರಾಗಿರ್ತಾರೆ. ಆತನು ಸಾಧ್ಯವಾದಷ್ಟು ಸ್ವತ್ತನ್ನು ಸಂಗ್ರಹಿಸೋದು, ಸ್ವತ್ತನ್ನು ಪಡಿತಾನೆ ಮತ್ತು ಒಳ್ಳೆಯ ಕೆಲಸಗಳಿಗಾಗಿ ಖರ್ಚು ಮಾಡ್ತಾನೆ, ಸಂಸ್ಥೆಗಳಿಗೆ ದಾನವನ್ನು ಕೊಡುವಂಥದ್ದು. ತಮೋಗುಣವು ಜ್ಞಾನವನ್ನು ಮುಚ್ಚಿಬಿಡ್ತದೆ. ತಮೋಗುಣದಲ್ಲಿ ಜೀವಿಯು ಏನನ್ನೇ ಮಾಡಿದ್ರೂ ಅದರಿಂದ ಅವನಿಗೂ ಒಳ್ಳೆಯದಾಗೋದಿಲ್ಲ, ಬೇರೆಯವ್ರಿಗೂ ಒಳ್ಳೆಯದಾಗೋದಿಲ್ಲ. ರಜಸ್ತಮಶ್ಚ ಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತತಾ.
ಭರತವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ. ಇನ್ನೂ ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. ಇಲ್ಲಿ ಏನಾಗುತ್ತೆ, ಸತ್ವಗುಣವನ್ನು ರಜೋಗುಣ ತಮೋಗುಣ ಸೋಲಿಸುವಂಥದ್ದು, ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸ್ತದೆ. ಅದೇ ತರ ತಮೋಗುಣ ಸತ್ವ ಮತ್ತು ರಜೋಗುಣವನ್ನು ಸೋಲಿಸುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ಬೆಳಿಗ್ಗೆ ಬೇಗ ಒಂದು 4:15 ಎದ್ದು ಮಂಗಳಾರತಿ ಅಟೆಂಡ್ ಮಾಡಬೇಕು ಅಂತ ಇರುತ್ತೆ ಸತ್ವಗುಣದಲ್ಲಿ. ಆದರೆ ಇನ್ನೊಂದಷ್ಟು 6 ಗಂಟೆವರೆಗೆ ಮಲಗಬೇಕು ಅಂತ ಇರುತ್ತೆ, ಅದು ರಜೋಗುಣ. ಆದರೆ ಇಲ್ಲ 9 ಗಂಟೆ 10 ಗಂಟೆವರೆಗೆ ಮಲಗಬೇಕು ಅಂತ ಇದ್ರೆ ಅದು ತಮೋಗುಣ ಆಗುತ್ತೆ. ಈ ರೀತಿಯಾಗಿ ಡಾಮಿನೇಟ್ ಮಾಡ್ತಾ ಇರುತ್ತೆ ಒಂದೊಂದು ಗುಣ ಒಂದೊಂದನ್ನು. ಹಾಗಾಗಿ ಇಲ್ಲಿ ಮನಸ್ಸಿಗೆ ಏನಾಗುತ್ತೆ, ಇಲ್ಲಿ 3 ಗುಣಗಳು ಮನಸ್ಸನ್ನು ಏನ್ ಮಾಡುತ್ತೆ, ಈ ರೀತಿಯಾಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. 3 ಗುಣಗಳಿಂದ ಮನಸ್ಸು ಕಂಟ್ರೋಲ್ ಆಗುವಂಥದ್ದು ಅಂತ ಹೇಳಿದ್ರೆ, ಈಗ ಬೆಳಿಗ್ಗೆ ಸತ್ವಗುಣ ಇರುತ್ತೆ. ಅದಕ್ಕೆ ನೀವು ಕೇಳಿರ್ಬೋದು, ಬೆಳಿಗ್ಗೆ ಎದ್ದಾಗೆ ನಾವು ಮಕ್ಕಳಿಗೆ ಹೇಳ್ತೇವೆ, ನೀವು ಬೆಳಿಗ್ಗೆ ಎದ್ದು ಓದು, ನಿನ್ಗೆಲ್ಲವೂ ನೆನಪಿರ್ತದೆ ಅಂತ. ಯಾಕಂದ್ರೆ ಸತ್ವಗುಣ ಆಗ ಪ್ರಕೃತಿ ನಮಗೆ ಒಂದು ರೀತಿ ಸಹಕಾರಿಯಾಗಿರ್ತಾಳೆ ಅಂತ ಹೇಳಿ ನೋಡ್ಬೋದು. ನಂತರ ಮಧ್ಯಾಹ್ನ ಆಗ್ಬೇಕಾದ್ರೆ ಏನಾಗುತ್ತೆ, ರಜೋಗುಣ. ಮತ್ತೆ ಸಂಜೆ ಆಗ್ಬೇಕಾದ್ರೆ ತಮೋಗುಣ. ಅದಕ್ಕೆ ಹೇಳೋದು ತಮೋಗುಣದಲ್ಲಿ ಮಲಗ್ಬೇಕಂತೇಳಿ. ಅಂದ್ರೆ ಈಗ ರಾತ್ರಿ ಸಮಯದಲ್ಲಿ ಅದು ತಮೋಗುಣ, ಆ ಟೈಮಲ್ಲಿ ಮಲಗಲೇಬೇಕು. ಅದು ಬಿಟ್ಟು ನಾವು ಏನೋ ಒಂದು ಓದ್ತೇವೆ ಬರಿತೇವೆ, ಅದು ಯಾವುದು ಕೂಡ ಅಷ್ಟೊಂದು ನೆನಪಿರೋದಿಲ್ಲ ಆಕ್ಚುಲಿ. ಈ ರೀತಿಯಾಗಿ ನೋಡ್ಬೋದು. ದೇಹದ ಎಲ್ಲಾ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ಇಲ್ಲಿ 9 ದ್ವಾರಗಳು ಯಾವುದೆಲ್ಲ, 2 ಕಣ್ಣುಗಳು, 2 ಕಿವಿಗಳು, 2 ಮೂಗಿನ ಹೊಳ್ಳೆಗಳು, ಬಾಯಿ, ಜನನಾಂಗ ಮತ್ತು ಗುದ. ಸೊ ಇಲ್ಲಿ ಪ್ರತಿಯೊಂದು ದ್ವಾರಕ್ಕೂ ಸತ್ವಗುಣದ ಲಕ್ಷಣಗಳಿಂದ ಬೆಳಕು ಬಂದಾಗ ಮನುಷ್ಯನು ಸತ್ವಗುಣವನ್ನು ಬೆಳೆಸಿಕೊಂಡಿದ್ದಾನೆ ಎಂದು ತಿಳಿಬೇಕು. ಸತ್ವಗುಣದಲ್ಲಿ ಮನುಷ್ಯನು ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕಾಣಬಲ್ಲ, ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಕೇಳಬಲ್ಲ, ವಸ್ತುಗಳನ್ನು ಸರಿಯಾದ ಸ್ಥಿತಿಯಲ್ಲಿ ರುಚಿ ನೋಡಬಲ್ಲ. ಅಂತರಂಗ ಮತ್ತು ಬಹಿರಂಗಗಳಲ್ಲಿ ಮನುಷ್ಯನು ಪರಿಶುದ್ಧನಾಗಿರ್ತಾನೆ. ಭರತವಂಶದಲ್ಲಿ ಮುಖ್ಯನಾದ ಅರ್ಜುನನೇ, ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ, ಈ ಲಕ್ಷಣಗಳು ಹೆಚ್ಚುತ್ತವೆ. ಸೊ ಇಲ್ಲಿ ಏನಾಗುತ್ತೆ, ರಜೋಗುಣವು ಹೆಚ್ಚಿದಾಗ ಅತಿ ಮೋಹ. ಈಗ ದುರ್ಯೋಧನ ರಜೋಗುಣಕ್ಕೆ ಎಕ್ಸಾಂಪಲ್. ಯಾಕಂತ ಹೇಳಿದ್ರೆ ಅವನಿಗೆ ಲೋಪಿತನ ಇತ್ತು, ದುರಾಸೆ ಇತ್ತು. ಪಾಂಡವರಿಗೆ 5 ಹಳ್ಳಿಗಳನ್ನಾದ್ರೂ ಕೊಡು ಅಂತ ಹೇಳಿದಾಗ ಅವನು 5 ಹಳ್ಳಿ ಏನು 1 ಇಂಚು ಜಾಗವನ್ನು ಕೂಡ ಕೊಡೋದಿಲ್ಲ ಹೇಳ್ತಾನೆ. ಅತಿಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ, ಈ ಲಕ್ಷಣಗಳು ಹೆಚ್ಚುತ್ತವೆ. ಅಂದ್ರೆ ಅವರು ಇಂದ್ರಿಯ ತೃಪ್ತಿಗಾಗಿಯೇ ಹಂಬಲಿಸುವಂಥದ್ದು, ಯಾವಾಗಲೂ ಮನೆಗೆ ಅಟ್ಯಾಚ್ ಆಗಿರ್ತಾರೆ. ಇನ್ನು ತಮೋಗುಣದವರು ಹೇಗೆ ಅಂದ್ರೆ, ಕುರುವಂಶಜನಾದ ಅರ್ಜುನನೇ, ತಮೋಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ. ಇಲ್ಲಿ ತಮೋಗುಣದಲ್ಲಿರುವವರು ಏನ್ ಮಾಡ್ತಾರೆ, ಅವರು ನಿಯಂತ್ರಕ ತತ್ವಕ್ಕೆ ಅನುಗುಣವಾಗಿ ಕೆಲಸ ಮಾಡೋದಿಲ್ಲ. ಅವನಿಗೆ ವ್ಯರ್ಥವಾಗಿ ಒಂದು ಮನಸ್ಸಿಗೆ ಬಂದ ಹಾಗೆ ಕೆಲಸ ಮಾಡುವಂಥದ್ದು, ಶಕ್ತಿ ಇದ್ದರೂ ಕೂಡ ಪ್ರಯತ್ನ ಮಾಡೋದಿಲ್ಲ. ಇದಕ್ಕೆ ಭ್ರಾಂತಿ ಎಂದು ಹೇಳುವಂಥದ್ದು. ಜಡತ್ವ, ಹುಚ್ಚು, ಭ್ರಾಂತಿ ಇದೆಲ್ಲವೂ ಕೂಡ ತಮೋಗುಣದವರ ಲಕ್ಷಣ ಆಗಿರ್ತದೆ. ಈ ಗುಣಗಳಲ್ಲಿ ಇರುವ ಜನರು ಸತ್ವ, ರಜಸ್ಸು, ತಮಸ್ಸು, ಈ ಗುಣಗಳಲ್ಲಿರುವ ಜನರು ಸತ್ತ ನಂತರ ಎಲ್ಲಿಗೆ ಹೋಗುತ್ತಾರೆ, ಇದನ್ನು ನೀವು ಚಾಟ್ನಲ್ಲಿ ಹಾಕ್ಬೋದು. ಸತ್ವಗುಣದವರು ಸತ್ರೆ ಎಲ್ಲಿಗೆ ಹೋಗ್ತಾರೆ, ರಜೋಗುಣದವರು ಸತ್ರೆ ಎಲ್ಲಿಗೆ ಹೋಗ್ತಾರೆ, ತಮೋಗುಣದವರು ಸತ್ರೆ ಎಲ್ಲಿಗೆ ಹೋಗ್ತಾರೆ. ಯದಾ ಸತ್ವೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮ ವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಚಾಟಲ್ ಹಾಕಿದ್ದೀರಾ? ಇಲ್ಲ. ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನು ತಲುಪುತ್ತಾನೆ.
ಸೊ ಇಲ್ಲಿ ಸತ್ವಗುಣದಲ್ಲಿ ಅಂದ್ರೆ ಅವರು ಎಲ್ಲಿಗೆ ಹೋಗ್ತಾರೆ? ಬ್ರಹ್ಮಲೋಕ ಅಥವಾ ಜನಲೋಕಗಳಂತಹ ಉನ್ನತ ಲೋಕಗಳಿಗೆ ಸೇರ್ತಾರೆ ಮತ್ತು ಅಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸುತ್ತಾನೆ. ಎಸ್, ಉತ್ತಮ ಲೋಕ. ಸತ್ವ ಸ್ವರ್ಗಕ್ಕೆ, ರಾಜ ತಮ ನರಕಕ್ಕೆ ಅಂತೇಳಿ ಮಾನಸ ಅವರು ಹಾಕಿದ್ದಾರೆ. ವಿಜಯಲಕ್ಷ್ಮಿ ಅವರು ಉನ್ನತ ಲೋಕ ಅಂತ ಹಾಕಿದ್ದಾರೆ. ಶಿವಲಿಂಗ ಅವರು ಸತ್ವಗುಣ ವೈಕುಂಠಕ್ಕೆ, ರಜೋ ಮತ್ತು ತಮ ನರಕಕ್ಕೆ. ಆಕ್ಚುಲಿ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ನೀವು 3 ಗುಣಗಳನ್ನು ಕೂಡ ಮೀರಿರ್ಬೇಕು. ಅದು ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಸಾಧ್ಯ. ಸತ್ವಗುಣ ಕೂಡ ಬಂಧನಕ್ಕೆ ದಾರಿಯಾಗ್ತದೆ. ಅದು ಹೇಗೆ ಅಂತ ನಾವು ನೋಡಿದ್ವಿ. ಯಾಕಂತ ಹೇಳಿದ್ರೆ ಸತ್ವಗುಣದಲ್ಲಿ ಇರೋರು ತಿಳಿತಾರೆ, ನಾನು ಇತರರಿಗಿಂತ ಶ್ರೇಷ್ಠ, ನಾನು ಸುಖವಾಗಿದ್ದೇನೆ, ನಾನು ಹೆಚ್ಚು ಒಂದು ಸಂತೋಷವಾಗಿದ್ದೇನೆ, ಈ ರೀತಿಯಾಗಿ ಥಿಂಕ್ ಮಾಡ್ತಾರಲ್ಲ. ನಾನು ಇತರರಿಗಿಂತ ಶ್ರೇಷ್ಠ ಅಂತ ಹೇಳಿದ್ರೆ ಅದು ಬಂಧನಕ್ಕೆ ದಾರಿ. ಹಾಗಾಗಿ 3 ಗುಣಗಳನ್ನು ಮೀರ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಅದು ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ. ಇನ್ನು ಸಂಗೀತಾ ದಿನಕರ್ ಅವರು ಹಾಕಿರುವಂಥದ್ದು ಸತ್ವ ಗೋಸ್ ಟು ಹೆವನ್, ರಜಸ್ ರೀಬರ್ತ್ ಅಂಡ್ ತಮೋ ಬಿಕಮ್ ಎನಿಮಲ್ಸ್. ಎಸ್, ಕರೆಕ್ಟ್. ಸೊ ಸತ್ವಗುಣದಲ್ಲಿ ಮನುಷ್ಯನು ಸತ್ರೆ ಉನ್ನತ ಲೋಕಕ್ಕೆ ಹೋಗ್ತಾನೆ. ಇನ್ನು ರಜೋಗುಣದಲ್ಲಿ ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಈಗ ಮಾತಾಜಿಯವರು ಹೇಳಿದಾಗೆ ತಮೋಗುಣದಲ್ಲಿ ಸತ್ತರೆ ಅವರು ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾರೆ. ಸೊ ಇಲ್ಲಿ ರಜೋಗುಣದಲ್ಲಿ ಸತ್ರೆ ಅವರು ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟುವಂಥದ್ದು ಮನುಷ್ಯರಾಗಿ. ಯಾಕಂದ್ರೆ ಅವರಿಗೆ ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ಅವರು ತೊಡಗಿರುವವರ ಮಧ್ಯೆ ಹುಟ್ಟುತ್ತಾರೆ. ತಮೋಗುಣದಲ್ಲಿ ಸತ್ರೆ ಅವರು ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾರೆ. ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸ್ಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಾ ಫಲಂ. ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವೂ ಬರುತ್ತದೆ. ಸೊ ಇಲ್ಲಿ ಸತ್ವಗುಣದಲ್ಲಿ ನೋಡ್ಬೋದು ನೀವು ಈ ತರ ಟೆಂಪಲ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡುವಂಥದ್ದು, ಇದು ಸತ್ವಗುಣ. ಇವರು ಪುಣ್ಯ ಕಾರ್ಯಗಳ ಫಲವು ಪರಿಶುದ್ಧವಾದದ್ದು. ಸತ್ವಗುಣದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳ ಫಲವು ಪರಿಶುದ್ಧವಾಗಿದ್ದವು. ನಾನು ರಜೋಗುಣದಲ್ಲಿ ಏನು ಕೆಲಸ ಮಾಡ್ತಾರೆ ಅದು ದುಃಖವನ್ನೇ ತರ್ತದೆ. ಈಗ ಮುಂಬೈಯಲ್ಲಿ ಎಲ್ಲ ನೋಡ್ಬೋದು ನೀವು, ಈ ರೀತಿಯಾಗಿ ತುಂಬ ಹತ್ತಿರ ಮನೆಗಳಿರ್ತವೆ. ಈ ರೀತಿಯಾಗಿ ರಜೋಗುಣದಲ್ಲಿ ಅವರ ಕೆಲಸಗಳು ದುಃಖವನ್ನೇ ತರುವಂಥದ್ದು. ಉದಾಹರಣೆಗೆ ಈಗ ದೊಡ್ಡ ಕಟ್ಟಡ ಕಟ್ಟಲು ಇಚ್ಛಿಸಿದ್ರೆ ಅದನ್ನು ಕಟ್ಟುವ ಮೊದಲು ಎಷ್ಟೋ ದುಃಖವನ್ನು ಅನುಭವಿಸ್ತಾರೆ, ಮತ್ತೆ ಹೆಚ್ಚು ಹಣ ಸಂಪಾದಿಸಲು ಕಷ್ಟಪಡಬೇಕಾಗ್ತದೆ. ಹಾಗೆ ಆ ಕಟ್ಟಡವನ್ನು ಕಟ್ಟಲು ಕೆಲಸಗಾರರು ಒಂದು ದೈಹಿಕ ಶ್ರಮವನ್ನು ಪಡಬೇಕಾಗ್ತದೆ. ಇಲ್ಲಿ ಅವರು ಸುಖ ಅಂತ ಭಾವಿಸ್ತಾರೆ, ನನಗೆ ಈ ಮನೆ ಇದೆ ಅಥವಾ ಇಷ್ಟು ಹಣ ಇದೆ, ಇದು ನಿಜವಾದ ಸುಖ ಅಲ್ಲ, ಆದರೆ ಅದನ್ನೇ ಅವರು ಸುಖ ಅಂತ ಭಾವಿಸುವಂಥದ್ದು. ಇನ್ನು ತಮೋಗುಣದಲ್ಲಿ ಏನಾಗುತ್ತೆ, ಅವರು ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಹೊರಗೆ ಬರಲಿಕ್ಕೆ ದಾರಿಯೇ ಇಲ್ಲ, ಈ ರೀತಿಯಾಗಿರುತ್ತೆ ಅವರ ಯೋಜನೆಗಳು. ಜ್ಞಾನ ಇಲ್ಲ ಅವರಿಗೆ ಕನ್ಸ್ಟ್ರಕ್ಷನ್ ಮಾಡೋದ್ರಲ್ಲಿ. ಸೊ ಅಂದ್ರೆ ಆದುದರಿಂದ ಅವನ ಕೆಲಸದಿಂದ ದುಃಖ ತಮೋಗುಣದಿಂದ ಮಾಡಿರುವಂಥದ್ದು. ಮತ್ತೆ ಮುಂದೆ ಅವನು ಪ್ರಾಣಿ ಜನ್ಮವನ್ನು ಪಡೆಯುವಂಥದ್ದು. ಪ್ರಾಣಿ ಜೀವನವು ದುಃಖಕರವಾದದ್ದು. ಆದರೆ ಪ್ರಾಣಿಗಳಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಅವರಿಗೆ ಈ ಮಾಯೆಯ ಪ್ರಭಾವದಿಂದ ಪ್ರಾಣಿಗಳಿಗೆ ತಿಳಿದಿರೋದಿಲ್ಲ. ಹಾಗಾಗಿ ಯಾರು ಈ ಜನ್ಮದಲ್ಲಿ ಒಂದು ಪ್ರಾಣಿ ಹತ್ಯೆ ಮಾಡ್ತಾರೆ, ಅವ್ರಿಗೆ ನೆಕ್ಸ್ಟ್ ಜನ್ಮದಲ್ಲಿ ಆ ಪ್ರಾಣಿ ಇವರನ್ನು ಹತ್ಯೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಇದೆಲ್ಲವೂ ಕೂಡ ತಮೋಗುಣದ ಲಕ್ಷಣವಾಗಿರುತ್ತೆ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ ಭವತೋ ಅಜ್ಞಾನಮೇವ ಚ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ, ಬಹುಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತವೆ. ಸೊ ಇಲ್ಲಿ ಸತ್ವಗುಣದಲ್ಲಿ ನೀವು ನೋಡ್ಬೋದು, ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡ್ತಾ ಅವರಿಗೆ ಯಾವುದೇ ಸೌಂದರ್ಯ ವರ್ಧಕಗಳು ಬೇಡ, ಅವರು ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ತಾರೆ ಅಂತೇಳಿ. ಸತ್ವಗುಣದಲ್ಲಿ ಕೂಡ ಹಾಗೆ ನೋಡ್ಬೋದು, ಈ ರೀತಿಯಾಗಿ ಅವರಿದ್ರೆ ಅಂದ್ರೆ ಅವರಲ್ಲಿ ಜ್ಞಾನವು ಬೆಳೆದಿರುತ್ತೆ.
ಇನ್ನು ರಜೋಗುಣದಲ್ಲಿ ಲೋಭಿತನ. ಹಾಗಾಗಿ ಅವರ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರಲ್ಲ ಹಾಗೆ. ಮತ್ತೆ ಇಲ್ಲಿ ತಮೋಗುಣ, ಇಲ್ಲಿ ಹುಚ್ಚು ಭ್ರಾಂತಿಗಳು ಬೆಳೆಯುತ್ತವೆ. ಇವರು ಹಗಲು ಕನಸು ಕಾಣ್ತಾ ಇರ್ತಾರೆ. ಮಾನ, ಪೂಜೆ, ಪ್ರತಿಷ್ಠೆ ಇದೆಲ್ಲ ಹೇಳ್ತಾರಲ್ಲ ಹಾಗೆ. ಇಲ್ಲಿ ನೋಡ್ಬೋದು ನೀವು ಸರಿಯಾಗಿ ಕಾಣ್ತಾರೆ ಹೇಗೆ, ಯಾವ ರೀತಿಯಾಗಿ ಅಂತ. ಸೊ ಇಲ್ಲಿ ಸತ್ವಗುಣದಲ್ಲಿ ಹೇಗಿರ್ತಾರೆ, ರಜೋಗುಣದಲ್ಲಿ ಹೇಗಿರ್ತಾರೆ, ಮತ್ತು ತಮೋಗುಣದಲ್ಲಿ ಅವರು ಆಲ್ಮೋಸ್ಟ್ ಪಿಶಾಚಿಯಾಗಿ ಇರ್ತಾರೆ ನೋಡ್ಲಿಕ್ಕೆ. ಎಸ್. ಹಾಗಾಗಿ ಈಗಿನ ನಾಗರಿಕತೆಗೆ ಕೃಷ್ಣ ಪ್ರಜ್ಞೆ ಅತ್ಯಗತ್ಯ. ಕೃಷ್ಣ ಪ್ರಜ್ಞೆಯ ಮೂಲಕ ಸಮಾಜವು ಸತ್ವಗುಣವನ್ನು ಬೆಳೆಸಿಕೊಳ್ಳುವುದು. ಸತ್ವಗುಣವು ಬೆಳೆದಾಗ ಜನರು ಸಂಗತಿಗಳನ್ನು ಅವು ವಾಸ್ತವವಾಗಿ ಇರುವಂತೆ ಕಾಣ್ತಾರೆ. ತಮೋಗುಣದಲ್ಲಿ ಮನುಷ್ಯರು ಪ್ರಾಣಿಗಳಂತೆ ಇರ್ತಾರೆ, ಸಂಗತಿಗಳನ್ನು ಸ್ಪಷ್ಟವಾಗಿ ನೋಡಲಾರರು. ರಜೋಗುಣದಲ್ಲಿ ಜನರು ಲೋಭಿಗಳಾಗ್ತಾರೆ. ಅವರ ಇಂದ್ರಿಯ ಸುಖದ ಹಂಬಲಕ್ಕೆ ಮಿತಿಯೇ ಇರೋದಿಲ್ಲ. ಸಾಕಷ್ಟು ಹಣ ಇದ್ರೂ ಕೂಡ ಸುಖ, ಮನಃಶಾಂತಿ ಇದ್ಯಾವುದು ಕೂಡ ಇರೋದಿಲ್ಲ ಅವ್ರಿಗೆ. ಆದುದರಿಂದ ವ್ಯಕ್ತಿಗೆ ಸುಖ ಬೇಕಿದ್ರೆ ಅವನ ಹಣ ಸಂಪಾದನೆಯಿಂದ ಅವನಿಗೆ ಸುಖ ಸಿಗೋದಿಲ್ಲ. ಅವನು ಕೃಷ್ಣ ಪ್ರಜ್ಞೆ ಅಭ್ಯಾಸದಿಂದ ಅವನು ಸತ್ವಗುಣಕ್ಕೆ ಬರಬೇಕು. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸಾಹ ಜಗನ್ಯ ಗುಣವೃತ್ತಿಸ್ಥ ಅದೋ ಗಚ್ಚಂತಿ ತಾಮಸಾಹ. ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವರು. ಎಸ್. ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುವರು. ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಇಳಿಯುವರು. 18. ಎಸ್. ಇಲ್ಲಿ ಸತ್ವಗುಣದಲ್ಲಿರುವವರು ಅವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ, ಉನ್ನತ ಲೋಕಗಳಿಗೆ ಹೋಗ್ತಾರೆ. ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡ್ತಾರೆ, ಮತ್ತೆ ಅವರು ಭೂಲೋಕದಲ್ಲಿ ಜನ್ಮವನ್ನು ಪಡೀತಾರೆ. ಮತ್ತೆ ತಾಮಸ ಗುಣದಲ್ಲಿರೋರು ನರಕ ಲೋಕಗಳಿಗೆ ಇಳಿತಾರೆ. ಇಲ್ಲಿ ನೋಡ್ಬೋದು ನೀವು ಭೂಮಿಯ ಭೂಲೋಕದ ಕೆಳಗಿನ ಲೋಕಗಳು, ನರಕ ಲೋಕಗಳು ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸತಲ, ಪಾತಲ. ಈ ರೀತಿಯಾಗಿ ಭೂಲೋಕದ ಮೇಲಿನ ಲೋಕಗಳು ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಇಲ್ಲಿ ಶಿವಲೋಕ, ಇದು ಶಿವಧಾಮ ಇದೆ, ದೇವಿಧಾಮ ಇದೆ ಅಂತ ನೋಡ್ಬೋದು. ಈ ರೀತಿಯಾಗಿ ಸತ್ವಗುಣದಲ್ಲಿದ್ದರೆ ಅವರು ಈ ಉನ್ನತ ಲೋಕಗಳಿಗೆ ಹೋಗ್ತಾರೆ. ತಮೋಗುಣದಲ್ಲಿದ್ದರೆ ಅವರು ನರಕ ಲೋಕಕ್ಕೆ ಹೋಗ್ತಾರೆ. ಮತ್ತು ರಜೋಗುಣದವರು ಭೂಲೋಕದಲ್ಲಿ ಮತ್ತೆ ಜನ್ಮವನ್ನು ಪಡೀತಾರೆ. ಆದ್ದರಿಂದ ನಾನು ಈ ಗುಣಗಳನ್ನು ಮೀರಬಹುದೇ? ಇದನ್ನು ನೀವು ಚಾಟ್ನಲ್ಲಿ ಹಾಕ್ಬೋದು. ಈ 3 ಗುಣಗಳನ್ನು ಮೀರಬಹುದಾ? ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋ ಅಧಿಗಚ್ಚತಿ. ಎಲ್ಲ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತೃವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಎಲ್ಲ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಇಲ್ಲಿ ಕೃಷ್ಣ ಈಗ ಗುರುವಾಗಿ ಕೃಷ್ಣ ಶಿಷ್ಯನಾದ ಅರ್ಜುನನಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡ್ತಿದ್ದಾನೆ. ಹಾಗಾಗಿ ಅಧಿಕೃತ ಗುರುಗಳಿಂದ ಐಹಿಕ ಪ್ರಕೃತಿಯ ಗುಣಗಳ ವಿಷಯ ತಿಳಿದುಕೊಳ್ಬೇಕು. ತನ್ನ ಆಧ್ಯಾತ್ಮಿಕ ಸ್ಥಿತಿ, ತನ್ನ ಐಹಿಕ ದೇಹ, ತನ್ನ ಇಂದ್ರಿಯಗಳು, ತಾನು ಹೇಗೆ ಸಿಕ್ಕಿದ್ದೇನೆ, ಹೇಗೆ ಗುಣಗಳ ಪ್ರಭಾವದಲ್ಲಿದ್ದೇನೆ, ಇವೆಲ್ಲವನ್ನು ಯೋಗ್ಯ ಗುರುವಿನ ಉಪದೇಶದಿಂದ ತಿಳಿದುಕೊಳ್ಳಬಹುದು. ಕೃಷ್ಣ ಪ್ರಜ್ಞೆಯಲ್ಲಿರುವವನು ಐಹಿಕ ಪ್ರಕೃತಿಯ ಗುಣಗಳ ಪ್ರಭಾವಕ್ಕೆ ಸಿಕ್ಕಿಕೊಳ್ಳುವುದಿಲ್ಲ. ಎಸ್. ಮಾನಸ ಅವರು ಕೂಡ, ಇವರು ಮಾನಸ ಅವರು ಹಾಕಿರುವಂತೂ ಹರಿನಾಮ ಸ್ಮರಣೆಯಿಂದ 3 ಗುಣಗಳನ್ನು ಮೀರಬಹುದು ಅಂತೇಳಿ. ಸಂಗೀತ ಅವರು ಹಾಕಿರುವಂಥದ್ದು ಕೃಷ್ಣ ಕಾನ್ಷಿಯಸ್ನೆಸ್. ಎಸ್. ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ 3 ಗುಣಗಳನ್ನು ಮೀರಬಹುದು. ಗುಣಾನ್ ಏತಾನ್ ಅತೀತ್ಯ ತ್ರೀಂ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈರ್ ವಿಮುಕ್ತೋ ಅಮೃತಂ ಅಶ್ನುತೆ.
ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ. ಸೊ ಇಲ್ಲಿ ಈ ದೇಹದಲ್ಲಿಯೂ ಕೂಡ ನಾವೀಗ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರೋದು ಹೇಗೆ ಸಾಧ್ಯ ಅನ್ನೋದನ್ನು ಈ ಶ್ಲೋಕವು ನಮಗೆ ತಿಳಿಸ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಭಕ್ತಿ ಸೇವೆಯು ಐಹಿಕ ಬಂಧನದಿಂದ ಬಿಡುಗಡೆಯಾದದರ ಗುರುತು. ನಾವೀಗ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಭಕ್ತಿ ಸೇವೆ ಏನು ಮಾಡ್ತಿದ್ದೇವೆ, ನಮ್ಗೆ ಈ 3 ಗುಣಗಳಿಂದ ಆಚೆ ಬರಲಿಕ್ಕೆ ಸಾಧ್ಯ ಉಂಟು. ಐಹಿಕ ಪ್ರಕೃತಿ ಗುಣಗಳ ಪ್ರಭಾವದಿಂದ ಬಿಡುಗಡೆಯಾದಾಗ ಮನುಷ್ಯನು ಭಕ್ತಿ ಸೇವೆಯನ್ನು ಪ್ರವೇಶಿಸ್ತಾನೆ. ಆವಾಗ ಏನಾಗುತ್ತೆ, ಈ ಹುಟ್ಟು, ಸಾವು, ಜನ್ಮ, ಮೃತ್ಯು, ಜರ, ವ್ಯಾಧಿ, ಮುಪ್ಪು, ರೋಗ ಬರುವಂಥದ್ದು ಇದೆಲ್ಲವೂ ಕೂಡ ಈ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಒಬ್ಬನು ಈ ಗುಣಗಳಿಗೆ ಅತೀತನಾಗಿದ್ದಾನೆಂದು ಯಾವ ಲಕ್ಷಣಗಳಿಂದ ತಿಳಿಯಬಹುದು? ಈಗ ಒಬ್ಬನು ಈ 3 ಗುಣಗಳನ್ನು ಮೀರಿದ್ದಾನೆ ಅಂತ ಹೇಳಿ ನೀವು ಹೇಗೆ ಗುರುತಿಸ್ತೀರಿ? ಅವನಲ್ಲಿ ಯಾವ ಲಕ್ಷಣ ಇರುತ್ತೆ? ಇದನ್ನು ನೀವು ಚಾಟ್ನಲ್ಲಿ ಹಾಕ್ಬೋದು. ಅವನ ನಡವಳಿಕೆ ಏನು ಮತ್ತು ಅವನು ಪ್ರಕೃತಿಯ ಗುಣಗಳನ್ನು ಹೇಗೆ ಮೀರುತ್ತಾನೆ? ಈಗ 3 ಗುಣಗಳನ್ನು ಮೀರಿದವನ ನಡವಳಿಕೆ ಹೇಗಿರುತ್ತೆ, ಅವನು ಪ್ರಕೃತಿಯ ಗುಣಗಳನ್ನು ಹೇಗೆ ಮೀರುತ್ತಾನೆ? ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣಾನ್ ಏತಾನ್ ಅತೀತೋ ಭವತಿ ಪ್ರಭೋ ಕಿಂ ಅಚಾರಃ ಕಥಂ ಚೈತಾಂ ಸ್ತ್ರೀನ್ ಗುಣಾನ್ ಅತಿವರ್ತತೆ. ಅರ್ಜುನನು ಪ್ರಶ್ನಿಸಿದನು, ಪ್ರಿಯ ಪ್ರಭುವೇ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಅರ್ಜುನ ಕೃಷ್ಣನಲ್ಲಿ ಕೇಳ್ತಾ ಇದ್ದಾನೆ. ಓಕೆ, ಸಂಗೀತ ಅವರು ಹಾಕಿದ್ದಾರೆ ಬ್ಯಾಲೆನ್ಸ್ಡ್ ಇನ್ ಆಲ್ ಸಿಚುವೇಶನ್ಸ್ ಅಂತೇಳಿ. ಎಸ್, ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಶಿಷ್ಯನ ಒಂದು ಹೃದಯದಲ್ಲಿ ಕೂಡ ಪರಮಾತ್ಮನಿರ್ತಾನೆ, ಗುರುವಿನ ಹೃದಯದಲ್ಲಿ ಕೂಡ ಪರಮಾತ್ಮನಿರ್ತಾನೆ. ಸೊ ಇಲ್ಲಿ ಗುರುವಿನ ಹೃದಯದಲ್ಲಿ ಇರುವ ಪರಮಾತ್ಮ ಹೆಚ್ಚು ಆಕ್ಟಿವ್ ಆಗಿರ್ತಾನೆ ಅಂತ ಹೇಳಿ ನೋಡ್ಬೋದು. ಹಾಗಾಗಿ ಗುರುಮುಖೇನ ಪದ್ಮಾವಾಕ್ಯ, ಗುರುವಿನಿಂದ ನಾವು ತಿಳಿಯುವಂಥದ್ದು ಭಗವಂತನ ಬಗ್ಗೆ. ಕೃಷ್ಣ ಪ್ರಜ್ಞೆಯಿಂದ ಸಮಾಧಾನ ಚಿತ್ತ ಹೊಂದಿರುತ್ತಾರೆ ಅಂತ ಹೇಳಿ ಮಾನಸ ಅವರು ಹಾಕಿದ್ದಾರೆ. ಓಕೆ, ಈಗ ಅರ್ಜುನನ ಪ್ರಶ್ನೆಗೆ ಭಗವಂತನ ಉತ್ತರ. ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವಾ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನವದ್ ಆಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವಂ ಯೋ ಅವತಿಷ್ಠತಿ ನೇಂಗತೆ ಸಮಾ ದುಃಖ ಸುಖ ಸ್ವಸ್ಥಃ ಸಮಾಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿಃ ಮಾನಾಪಮಾನಯೋಸ್ತುಲ್ಯ ತುಲ್ಯ ಮಿತ್ರಾರಿಪಕ್ಷಯೋಃ ಸರ್ವಾರಂಭಾ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. ಇಲ್ಲಿ ಹೇಗಿರ್ತಾರೆ ಈ ಒಂದು ಅರ್ಜುನನ ಪ್ರಶ್ನೆಗೆ ಉತ್ತರಗಳು. ದೇವೋತ್ತಮ ಪರಮಪುರುಷನು ಹೀಗೆಂದನು, ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸುವುದಿಲ್ಲ, ಅವು ಮರೆಯಾದಾಗ ಅವುಗಳನ್ನು ಬಯಸುವುದೂ ಇಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರನಾಗಿರುತ್ತಾನೆ.
ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸಿರುತ್ತಾನೆ. ನೀವು ನಾರದ ಮುನಿಗಳು ನೋಡ್ಬೋದು. ನಾರದ ಮುನಿಗಳಲ್ಲಿ ಎಲ್ಲ ಒಂದು ಗುಣಗಳಿದ್ದವು. ಅವರು ಶುದ್ಧ ಭಕ್ತರಾಗಿರ್ತಾರೆ. ಅವರು ಸದಾ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಇರ್ತಾರೆ. ಅವರಿಷ್ಟು ಅವರ ಬಳಿಗೆ ಹೋದವರನ್ನೆಲ್ಲ ಅವರು ಶುದ್ಧ ಭಕ್ತರನ್ನಾಗಿ ಮಾಡ್ತಾರೆ. ಈಗ ಪ್ರಹ್ಲಾದ್ ಮಹಾರಾಜರು, ಧ್ರುವ ಮಹಾರಾಜರು, ಪರೀಕ್ಷಿತ್ ಮಹಾರಾಜರು, ಹೀಗೆ ಯಾರೆಲ್ಲ ನಾರದ ಮಹರ್ಷಿಗಳ ಬಳಿ ಹೋಗ್ತಾರೆ ಅವರೆಲ್ಲರೂ ಕೂಡ ಶುದ್ಧ ಭಕ್ತರಾಗ್ತಾರೆ. ಇಲ್ಲಿ ಆಧ್ಯಾತ್ಮಿಕ ನೆಲೆಯಲ್ಲಿರುವವನಿಗೆ ಅಸೂಯೆ ಇರೋದಿಲ್ಲ. ಅವನು ಏನನ್ನು ಕೂಡ ಬಯಸುವುದಿಲ್ಲ. ಅರ್ಜುನನ 3 ಪ್ರಶ್ನೆಗಳಿಗೆ ಭಗವಂತನ ಉತ್ತರಿಸ್ತಾ ಇದ್ದಾನೆ ಇಲ್ಲಿ. ಈ ಆಧ್ಯಾತ್ಮಿಕ ನೆಲೆಯಲ್ಲಿ ಯಾರಿರ್ತಾರೆ ಅವರಿಗೆ ಅಸೂಯೆ ಇರೋದಿಲ್ಲ, ಮತ್ತೆ ಏನನ್ನು ಬಯಸೋದಿಲ್ಲ. ಅವರು ಬೆಳಕು, ಪ್ರವೃತ್ತಿ, ಮೋಹಗಳು ಇದ್ದಾಗ ದ್ವೇಷಿಸೋದಿಲ್ಲ. ಅವು ಮರೆಯಾದಾಗ ಅವುಗಳನ್ನು ಬಯಸೋದಿಲ್ಲ. ಮನುಷ್ಯನಿಗೆ ಐಹಿಕ ದೇಹದ ಪ್ರಜ್ಞೆ ಇದ್ದಾಗ ಅವನು ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡ್ತಾನೆ. ಆದರೆ ಅಲ್ಲಿ ಆ ಪ್ರಜ್ಞೆಯನ್ನು ಕೃಷ್ಣನಿಗೆ ವರ್ಗಾಯಿಸಿದಾಗ ಇಂದ್ರಿಯ ತೃಪ್ತಿಯು ತಾನಾಗಿಯೇ ನಿಲ್ಲುತ್ತದೆ. ಮಾನ ಅಪಮಾನಗಳೆಂದು ಜನರು ಯಾವುದನ್ನು ಕರೀತಾರೆ ಅವುಗಳು ಐಹಿಕ ನೆಲೆಯಲ್ಲಿರುವ ಮನುಷ್ಯನ ಮೇಲೆ ಪರಿಣಾಮ ಮಾಡ್ತದೆ. ಆದರೆ ಆಧ್ಯಾತ್ಮಿಕ ನೆಲೆಯಲ್ಲಿದ್ದರೆ ಅವನಿಗೆ ಇದ್ಯಾವುದು ಪರಿಣಾಮ ಮಾಡೋದಿಲ್ಲ. ಇಂಥ ಹುಸಿ ಮಾನ ಅಪಮಾನಗಳು ಯಾವುದೇ ಪರಿಣಾಮವನ್ನು ಮಾಡೋದಿಲ್ಲ ಆಧ್ಯಾತ್ಮಿಕ ಮನಸ್ಕನಾಗಿ ಇದ್ರೆ. ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯವನ್ನು ಮಾಡುತ್ತಿರುವ ಇನ್ನೊಬ್ಬ ಮನುಷ್ಯನು ತನ್ನನ್ನು ಗೌರವಿಸುವನೇ, ಅವಮಾನ ಮಾಡ್ತಾನಾ, ಇದ್ಯಾವುದನ್ನು ಕೂಡ ಗಮನಿಸುವುದಿಲ್ಲ. ಕೃಷ್ಣ ಪ್ರಜ್ಞೆಗೆ ಪೂರಕವಾಗಿರೋದನ್ನು ಸ್ವೀಕರಿಸ್ತಾನೆ, ಇಲ್ಲದಿರೋದನ್ನು ಬಿಡ್ತಾನೆ. ಈಗ ಯಾವುದು ಕೃಷ್ಣ ಪ್ರಜ್ಞೆಗೆ ಪೂರಕವಾಗಿಲ್ಲ, ಯಾವುದೇ ಐಹಿಕ ವಸ್ತು, ಅದು ಕಲ್ಲಾಗಿರ್ಲಿ, ಚಿನ್ನ ಆಗಿರ್ಲಿ, ಅವನಿಗೆ ಬೇಕಿರೋದಿಲ್ಲ. ಕೃಷ್ಣ ಪ್ರಜ್ಞೆ ಆಚಾರದಲ್ಲಿ ತನಗೆ ನೆರವಾಗುವ ಪ್ರತಿಯೊಬ್ಬನನ್ನು ತನ್ನ ಪ್ರಿಯ ಮಿತ್ರನೆಂದು ಪರಿಗಣಿಸ್ತಾನೆ. ತನಗಾಗಿ ಏನನ್ನು ಮಾಡಲು ಅವನು ಪ್ರಯತ್ನಿಸೋದಿಲ್ಲ. ಕೃಷ್ಣನಿಗಾಗಿ ಅವನು ಏನನ್ನು ಮಾಡಲು ಪ್ರಯತ್ನಿಸ್ತಾನೆ. ಇಂತಹ ನಡತೆಯಿಂದ ಮನುಷ್ಯನು ವಾಸ್ತವವಾಗಿ ಆಧ್ಯಾತ್ಮಿಕ ನೆಲೆಯನ್ನು ಪಡೀತಾನೆ. ಅಂದ್ರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕಾಗ್ತದೆ. ಮಾಂ ಚ ಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಇಲ್ಲಿ ಅರ್ಜುನನ 3 ಪ್ರಶ್ನೆಗೆ ಭಗವಂತ ಉತ್ತರ. ಇಲ್ಲಿ 3ನೇ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ, ಪ್ರಕೃತಿ ಗುಣಗಳ ಚಟುವಟಿಕೆಗಳಿಂದ ಮನುಷ್ಯನು ಕ್ಷೋಭೆಗೊಳ್ಳಬಾರದು. ಈ 3 ಗುಣಗಳ ಚಟುವಟಿಕೆಗಳಿಂದ ಮನುಷ್ಯ ಅದಕ್ಕೆ ಪ್ರತಿಕ್ರಿಯಿಸಬಾರದು ಅಂತ ಹೇಳಲಾಗ್ತದೆ. ಯಾವಾಗ ಅದು ತನ್ನ ಪ್ರಜ್ಞೆಯನ್ನು ಕೃಷ್ಣನಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ತೊಡಗಿಸಿದಾಗ ನಮಗೆ ಈ 3 ಗುಣಗಳು ಅವಾಗ ನಮ್ಮನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಇಲ್ಲದಿದ್ರೆ ನಮಗೆ ಈಗ ಪ್ರಚೋದನೆಗೆ ಒಳಪಟ್ರೆ, ಈಗ ಯಾರಾದ್ರೂ ನಮ್ಮನ್ನು ಸಿಟ್ಟು ಬರೆಸಿದ್ರೆ ನಮಗೆ ಸಿಟ್ಟು ಬರುವಂಥದ್ದು, ನಾವು ಕೂಡಲೇ ಪ್ರತಿಕ್ರಿಯಿಸ್ತೇವೆ. ಆದ್ರೆ ಯಾರು ಶುದ್ಧ ಭಕ್ತರು ಏನ್ ಮಾಡ್ತಾರೆ, ಅದಕ್ಕೆ ಪ್ರತಿಕ್ರಿಯಿಸೋದಿಲ್ಲ. ಅವ್ರಿಗೆ ಆ ಗುಣಗಳು ಏನು ಮಾಡುವುದಿಲ್ಲ. ಯಾಕಂದ್ರೆ ಅವರು ಕೃಷ್ಣನಿಗೆ ಸಂಬಂಧಿಸಿದ ಹಾಗೆ ಅವರು ಭಕ್ತಿ ಸೇವೆ ಮಾಡಬೇಕು. ಸೊ ಇಲ್ಲಿ ಹೇಗೆ ತಾನು ನಿತ್ಯ ಜ್ಞಾನಾನಂದನು ಅಂದ್ರೆ ಜೀವಿಯು ಕೂಡ ಈಗ ಸಚ್ಚಿದಾನಂದ ರೂಪ ಜೀವಿ, ಹೇಗೆ ಚಿನ್ನದ ಕಣಗಳು ಚಿನ್ನದ ಗಣಿಯ ಅಂಶಗಳಾಗಿರುವಂತೆ ಜೀವಿಗಳು ತನ್ನ ವಿಭಿನ್ನ ಅಂಶಗಳು ಎಂದು ಭಗವಂತನು ಹೇಳ್ತಾನೆ. ಈಗ ಚಿನ್ನದ ಗಣಿಯಿಂದ ಒಂದು ತುಂಡು ಚಿನ್ನ ತಗೊಂಡು ಬಂದ್ರೆ ಅದು ಕ್ವಾಲಿಟಿಯಲ್ಲಿ ಸೇಮ್ ಇರುತ್ತೆ ಅಂತ ಹೇಳಲಾಗ್ತದೆ ಗುಣಾತ್ಮಕವಾಗಿ. ಹೇಗೆ ಬಂಗಾರದ ಕಣಗಳು ಗುಣದಲ್ಲಿ ಚಿನ್ನದ ಗಣಿಗೆ ಸಮವೋ, ಹಾಗೆಯೇ ಜೀವಿಯು ತನ್ನ ದಿವ್ಯ ಸ್ಥಿತಿಯಲ್ಲಿ ಬಂಗಾರದ ಗಣಿಯಂತಿರುವ ಕೃಷ್ಣನಿಗೆ ಗುಣದಲ್ಲಿ ಸಮಾನಾಗುತ್ತಾನೆ. ಭಕ್ತಿ ಯೋಗ ಅಂತ ಹೇಳಿದ್ರೆ ಭಗವಂತ ಮತ್ತು ಭಕ್ತರ ನಡುವಣ ಪ್ರೀತಿಯ ವಿನಿಮಯ. ಈ ಶ್ಲೋಕದಲ್ಲಿ ಬ್ರಹ್ಮನಾಗೋದು ಅಂದ್ರೆ ಎಲ್ಲಾ ಐಹಿಕ ಕಲ್ಮಶದ ಸೋಂಕಿನಿಂದ ಮುಕ್ತನಾಗೋದು. ಅಂದ್ರೆ ಮನುಷ್ಯನು ಗುಣಾತ್ಮಕವಾಗಿ ಬ್ರಹ್ಮನೊಂದಿಗೆ ಒಂದಾಗಬೇಕು ಎಂದು ಹೇಳಲಾಗ್ತದೆ. ಅಂದ್ರೆ ಈ 3 ಗುಣಗಳನ್ನು ಮೀರುವಂಥದ್ದು. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖ ಸೈಕಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ. ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಸೊ ಇಲ್ಲಿ
ಆ, ಭಾಗವತಂ ಭಾಗವತಮಲ್ಲಿ ಮೊದಲನೇ ಸ್ಕಂದದ 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಹೇಳಲಾಗ್ತದೆ, ವದಂತಿ ತತ್ವವಿದ ತತ್ವಂ ಯಜ್ಞಾನ ಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಸೊ ಇಲ್ಲಿ ಬ್ರಹ್ಮೇತಿ ಸಾಕ್ಷಾತ್ಕಾರ ಹೇಳಿದ್ರೆ ಭಗವಂತನ ದೇಹದ ಕಿರಣ, ಬ್ರಹ್ಮಜ್ಯೋತಿ ಏನ್ ಹೇಳ್ತಾರೆ ಅದು. ಮತ್ತು ಪರಮಾತ್ಮ ಅಂದ್ರೆ ಕ್ಷೀರೋದಕಶಾಯ ವಿಷ್ಣು, ನಮ್ಮೆಲ್ಲರ ಹೃದಯದಲ್ಲಿ ಕ್ಷೀರೋದಕಶಾಯ ವಿಷ್ಣು ಪರಮಾತ್ಮನಾಗಿದ್ದಾನೆ. ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಭಗವಂತ. ಸೊ ಇಲ್ಲಿ ಭಗವಾನ್ ಸಾಕ್ಷಾತ್ಕಾರದಲ್ಲಿ ಪರಮಾತ್ಮ ನಿರಾಕಾರ ಬ್ರಹ್ಮನು ಭಗವಂತನಲ್ಲಿ ಇದ್ದಾರೆ. ಈಗ ಹೇಗೆ ಅಂದ್ರೆ ಸೂರ್ಯ ಇದ್ದ ಕಾರಣ ಸೂರ್ಯನ ಕಿರಣ ನೋಡ್ಬೋದು ನಾವು. ಹಾಗೆ ಇಲ್ಲಿ ಈ ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅದು ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಅದು ಭಗವಂತನಿಂದಲೇ ಬಂದಿರುವಂಥದ್ದು, ಭಗವಂತನ ಆ ಒಂದು ಕಿರಣ, ದೇಹಕಾಂತಿ ಅಂತ ಹೇಳಲಾಗ್ತದೆ. ಇದಕ್ಕೆ ಉದಾಹರಣೆಯಾಗಿ 4 ಕುಮಾರರು, ಮೊದಲಿಗೆ ಅವರು ಭಗವಂತನ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರ ಪಡೆದಿದ್ರು. ಕ್ರಮೇಣ ಅವರು ಭಕ್ತಿ ಸೇವೆಯ ನೆಲೆಗೆ ಬರ್ತಾರೆ. ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಪತನ ಹೊಂದುವ ಅಪಾಯವಿದೆ. ಏನು ಬ್ರಹ್ಮಜ್ಯೋತಿ ಅಂತ ಹೇಳ್ತಾರಲ್ಲ, ಅದು ಅಲ್ಲಿಂದ ಮುಂದೆ ಅವರಿಗೆ ಭಗವಂತನನ್ನು ತಿಳಿದುಕೊಳ್ಳುವ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಏನಾಗ್ತಾರೆ, ಅವರು ಪತನ ಹೊಂದುತ್ತಾರೆ. ಈ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ, ಬ್ರಹ್ಮಜ್ಯೋತಿ ಅಂತ ಏನು ನಿರಾಕಾರ ಬ್ರಹ್ಮ ಅಂತ ಏನು ಈ ಒಂದಿದೆ, ಬ್ರಹ್ಮೇತಿ ಸಾಕ್ಷಾತ್ಕಾರ ಅಂದ್ರೆ ಅವರು ಮತ್ತೆ ಈ ಪತನ ಹೊಂದಿ ಈ ಭೌತಿಕ ಪ್ರಪಂಚದಲ್ಲಿ ಈ ಜನ್ಮ ಮೃತ್ಯು ಜರಾವಧಿಗೆ ಚಕ್ರದಲ್ಲಿ ಸಿಲುಕಿಕೊಳ್ತಾರೆ. ಹಾಗಾಗಿ ನೇರವಾಗಿ ಕೃಷ್ಣನನ್ನು ಪೂಜಿಸಬೇಕು. ಭಗವಾನ್ ಸಾಕ್ಷಾತ್ಕಾರ, ಭಕ್ತರು ಯಾವಾಗಲೂ ಭಗವಾನ್ ಸಾಕ್ಷಾತ್ಕಾರ ಭಕ್ತರಿಗೆ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಭಕ್ತರು ಭಗವಂತನ ಸೇವೆ ಮಾಡುವಂಥದ್ದು. ಈ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಹೇಳಿದ್ರೇನು, ನಿರಾಕಾರ ಬ್ರಹ್ಮನಿಗೆ ಆ ಒಂದು ಬ್ರಹ್ಮಜ್ಯೋತಿಯಲ್ಲಿ ಒಂದಾಗುವುದು ಅಂತ ಹೇಳಿ ಹೋಗುವಂಥದ್ದು. ಅದು ಪತನ ಹೊಂದುವ ಸಂಭವ ಇದೆ ಅದರಲ್ಲಿ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಏನಂದ್ರೆ, ಬುದ್ಧಿ ಪರಿಶುದ್ಧವಾಗಿರೋದಿಲ್ಲ, ಅಂತಹ ವ್ಯಕ್ತಿಯ ಬುದ್ಧಿ ಪರಿಶುದ್ಧವಾಗಿರೋದಿಲ್ಲ ಅಂತೇಳಿ ಶ್ರೀಮದ್ ಭಾಗವತದಲ್ಲಿ ತಿಳಿಸಿದೆ. ಆದುದರಿಂದ ಬ್ರಹ್ಮನ್ ನೆಲೆಗೆ ಏರಿದ್ದರೂ ಮನುಷ್ಯನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗದಿದ್ರೆ ಅವನು ಬಿದ್ದು ಬಿಡುವ ಸಾಧ್ಯತೆ ಇದೆ. ಅಧ್ಯಾಯ 14ರ ಅವಲೋಕನ, ಭೌತಿಕ ಪ್ರಕೃತಿಯಿಂದ ಆತ್ಮದ ಬಂಧನ. 14ನೇ ಅಧ್ಯಾಯ ಮೊದಲನೆಯ ಶ್ಲೋಕದಿಂದ 13ನೇ ಶ್ಲೋಕದವರೆಗೆ ನೋಡ್ಬೋದು. ಪ್ರಕೃತಿಯ ಗುಣಗಳ ಬಂಧನದಿಂದ ಉಂಟಾಗುವ ಪರಿಣಾಮಗಳು 14ರಿಂದ 18ನೇ ಶ್ಲೋಕ. ಈ ಪ್ರಕೃತಿ ಹೇಳೋದಕ್ಕೆ 7ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಕೂಡ ಹೇಳಲಾಗ್ತದೆ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇ ವಾಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ ಅಂತ ಕೃಷ್ಣನ್ ಹೇಳ್ತಾನೆ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಯಾರಿಗೆ ಕೃಷ್ಣನಿಗೆ ಶರಣಾಗ್ತಾರೆ ಅವರು ಈ 3 ಗುಣಗಳನ್ನು ದಾಟಿ ಹೋಗ್ಲಿಕ್ಕೆ ಆಗ್ತದೆ. ಈಗ ಏನಾಗಿದೆ, ಈ 3 ಗುಣಗಳನ್ನು ಮಹಾಮಾಯೆ ಕಂಟ್ರೋಲ್ ಮಾಡ್ತಿದ್ದಾಳೆ. ಯಾವಾಗ ನಾವು ಕೃಷ್ಣ ಬೇಕು ಅಂತ ಕೃಷ್ಣನ ಬಳಿ ಹೋಗ್ತೇವೆ ಆಗ ನಮಗೆ ಮಹಾಮಾಯೆ ಏನು ಮಾಡೋದಿಲ್ಲ, ನಾವು ಆಗ ಕೃಷ್ಣನ ಕಂಟ್ರೋಲಲ್ಲಿ ಇರ್ತೇವೆ. ಇನ್ನು 3 ಗುಣಗಳನ್ನು ಮೀರುವುದು ಗುಣಾತೀತರಾಗುವುದು, ಇದು ಕೃಷ್ಣ ಪ್ರಜ್ಞೆಯಿಂದ ಸಾಧ್ಯ. 19ನೇ ಶ್ಲೋಕದಿಂದ 27ನೇ ಶ್ಲೋಕದಲ್ಲಿ ನೋಡ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು, ಚಾಟ್ನಲ್ಲಿ ಕೂಡ ಹಾಕ್ಬೋದು. ಒಂದು ನಿಮಿಷ.